ಪ್ರಿಯ ಸಹೋದರ ಸಹೋದರಿಯರೇ, ದೂರದರ್ಶನದಲ್ಲಿ ಡಿವೈನ್ ವರ್ಡ್ ಚಾನೆಲ್ ಮುಖಾಂತರ ಈ ಆರಾಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಡೀ ವಿಶ್ವವೇ ಕತ್ತಲಲ್ಲಿ ಮುಳುಗಿದೆ. ಕೊರೋನಾ ಎಂಬ ಮಾರಕ ಹೆಮ್ಮಾರಿ ಇಡೀ ಜಗತ್ತನ್ನೇ ವ್ಯಾಪಿಸಿದೆ. ಪ್ರತಿಯೊಂದು ದೇಶ ರಾಜ್ಯಗಳನ್ನು ವ್ಯಾಪಿಸಿ ಅದೆಷ್ಟೋ ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತಾ ಇದೆ. ಇಡೀ ಮಾನವಕುಲವೇ ಸಂಕಷ್ಟದಲ್ಲಿದೆ. ಇಂತಹ ಒಂದು ಸಮಯದಲ್ಲಿ ಕಷ್ಟದಲ್ಲಿರುವ ಈ ಮನುಕುಲಕ್ಕಾಗಿ ಪ್ರಾರ್ಥಿಸುವ ಖಂಡಿತ ಒಂದು ಉದ್ದೇಶದಿಂದ ಈ ಆರಾಧನೆ ಕಾರ್ಯಕ್ರಮವನ್ನು ನಾವು ಏರ್ಪಡಿಸುತ್ತೇವೆ. ಸಹೋದರ ಸಹೋದರಿಯರೇ, ನಾವೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ಪರಮ ಪ್ರಸಾದದಲ್ಲಿ ಈ ಯೇಸುವನ್ನು ನಾವು ಆರಾಧಿಸೋಣ. ಲೋಕ ರಕ್ಷಕನಾಗಿ ಈ ಲೋಕಕ್ಕೆ ಬಂದಿರುವಂತಹ ಯೇಸುವಲ್ಲಿ ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ನಾವು ಸಮರ್ಪಿಸೋಣ. ಕಷ್ಟಕ್ಕೆ ಒಳಗಾಗಿರುವಂಥ ಇಡೀ ಮನುಕುಲವನ್ನೇ ದೇವರಿಗೆ ಸಮರ್ಪಿಸೋಣ. ಆ ಯೇಸುವಿನ ಸ್ಪರ್ಶವು ಪ್ರತಿ ಜಗತ್ತಿನ ಪ್ರತಿ ರಾಷ್ಟ್ರಗಳಿಗೆ ವ್ಯಾಪಿಸಿ ಅವರ ಪವಿತ್ರ ರಕ್ತದ ಅಭಿಷೇಕದಿಂದಾಗಿ ಈ ಕೊರೋನಾ ಎಂಬ ರೋಗವು ಜಗತ್ತಿನಿಂದ ತೊಲಗಲಿ, ತನ್ನ ಮಾರಕ ಶಕ್ತಿಯನ್ನು ಕಳೆದುಕೊಳ್ಳಲಿ. ಇಡೀ ಮನುಷ್ಯ ಕುಲವನ್ನು ಕಾಡುವಂತಹ ಈ ಪೀಡೆಯು ತೊಲಗಲಿ ಎಂದು ದೇವರಲ್ಲಿ ವಿಶ್ವಾಸದಿಂದ ನಾವೆಲ್ಲರೂ ಪ್ರಾರ್ಥಿಸೋಣ. ದೇವರ ವಾಕ್ಯದ ಶಕ್ತಿ ಈ ಆರಾಧನೆಯಲ್ಲಿ ನಮಗೆ ದೊರಕಲಿದೆ. ಅತಿ ಭಕ್ತಿಯಿಂದ ನಾವೆಲ್ಲರೂ ಭಾಗವಹಿಸೋಣ. ದೇವರ ವಾಕ್ಯವನ್ನು ಆಲಿಸೋಣ. ಇಡೀ ಮನುಕುಲದ ಕಷ್ಟಗಳನ್ನು ಯೇಸುವಿನ ಪಾದಗಳಿಗೆ ನಾವು ಸಮರ್ಪಿಸೋಣ. ಈ ಒಂದು ಆಹ್ವಾನವನ್ನು ನಿಮಗೆಲ್ಲರಿಗೂ ನೀಡುತ್ತಾ, ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಲಿಕ್ಕೆ ಆಹ್ವಾನವನ್ನು ನೀಡುತ್ತಾ, ನಿಮಗೆಲ್ಲರಿಗೂ ಯೇಸುವಿನ ಹೆಸರಿನಲ್ಲಿ ನಾನು ಸ್ವಾಗತ ಕೋರುತ್ತೇನೆ. ಎಲ್ಲರೂ ನಾವು ಆರಾಧನೆಯಲ್ಲಿ ಪಾಲ್ಗೊಳ್ಳೋಣ, ದೇವರಲ್ಲಿ ಪ್ರಾರ್ಥಿಸೋಣ. ಸಕಲವ ಸೃಷ್ಟಿಸಿದ ದೇವನಿಗೆ ಆರಾಧನೆ, ರಕ್ಷೆಗೆ ನರನಾದ ದೇವನಿಗೆ ಆರಾಧನೆ. ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ, ರಕ್ಷೆಗೆ ನರನಾದ ದೇವಸುತನಿಗೆ ಆರಾಧನೆ. ಸಕಲವ ಸೃಷ್ಟಿಸಿದ ಪಿತನಿಗೆ ಆರಾಧನೆ, ರಕ್ಷೆಗೆ ನರನಾದ ದೇವಸುತನಿಗೆ ಆರಾಧನೆ. ನಿತ್ಯ ಸಹಾಯಕನೇ ಪವಿತ್ರಾತ್ಮ ಆರಾಧನೆ, ಸ್ವರೂಪಿಗೆ ಭಕ್ತಿಯ ಆರಾಧನೆ. ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ, ರಕ್ಷೆಗೆ ನರನಾದ ದೇವಸುತನಿಗೆ ಆರಾಧನೆ.
ದೇವರ ಶಕ್ತಿ, ಇಡೀ ಲೋಕವನ್ನು ಸೃಷ್ಟಿಸಿದಂತಹ ಶಕ್ತಿ, ತನ್ನ ಮಗನನ್ನೇ ಲೋಕಕ್ಕೆ ಕಳುಹಿಸಿಕೊಟ್ಟಂತಹ ಪ್ರೀತಿಯ ಶಕ್ತಿ ಯೇಸು ಕ್ರಿಸ್ತರಿಗೆ ಪರಮ ಪ್ರಸಾದದಲ್ಲಿ ಸಕಲವನ್ನು ಸೃಷ್ಟಿಸಿದಂತಹ ದೇವರು, ನನ್ನನ್ನು ನಿಮ್ಮೆಲ್ಲರನ್ನ ಪ್ರೀತಿಸಿದಂತಹ ದೇವರು, ಸಹೋದರ ಸಹೋದರರೇ, ಈ ಪರಮ ಪ್ರಸಾದದಲ್ಲಿ ನಮ್ಮೊಂದಿಗಿದ್ದಾನೆ. ತನ್ನ ಏಕಮಾತ್ರ ಪುತ್ರನನ್ನ ಲೋಕಕ್ಕೆ ಕಳುಹಿಸಿ ತನ್ನ ಪ್ರೀತಿಯನ್ನ ಇಡೀ ಜಗತ್ತಿಗೆ ತೆರೆದಂತಹ ಹೃದಯ, ದೇವರ ಹೃದಯ, ಪ್ರೀತಿಯ ಹೃದಯ, ಇಡೀ ಮನುಕುಲವನ್ನೇ ಪಾಪದ ಕತ್ತಲಿಂದ ಬಿಡುಗಡೆ ನೀಡಿ ತನ್ನ ಆತ್ಮದ ಶಕ್ತಿಯಿಂದ ತುಂಬಿದಂತಹ ಪ್ರೀತಿಸುವ ದೇವರು ನಮ್ಮ ದೇವರು. ಪರಮ ಪ್ರಸಾದದಲ್ಲಿ ನಮ್ಮೊಂದಿಗೆ ನೆಲೆಸಿದ್ದಾರೆ. ಹೃದಯದಿಂದ, ಹೃದಯಾಂತರಾಳದಿಂದ, ಭಕ್ತಿಯಿಂದ ನಾವೆಲ್ಲರೂ ಆರಾಧಿಸೋಣ, ನಮ್ಮನ್ನೇ ಸಮರ್ಪಿಸೋಣ. ನಮ್ಮ ಜೀವನದ ಎಲ್ಲ ಭಯ ಭೀತಿಗಳು, ಕಷ್ಟ, ಎಲ್ಲ ನೋವುಗಳು, ಎಮ್ಮೆಲ್ಲರ ಜೀವನದ ಯಾತನೆಗಳು ಆ ಯೇಸುವಿನಲ್ಲಿ ಎಲ್ಲವೂ ಗುಣಪಡಿಸಲ್ಪಡುತ್ತವೆ. ಎಲ್ಲದರಿಂದ ನಮ್ಮ ಬಿಡುಗಡೆಯನ್ನು ನಾವು ಪಡೆಯುತ್ತೀವಿ. ರೋಗದಿಂದ ಸೌಖ್ಯವನ್ನು ಪಡೆಯುತ್ತಿದ್ದೀವಿ. ದೇವರ ಪ್ರೀತಿಯನ್ನು ಆವರಿಸಿದಲ್ಲಿ ಆ ಪ್ರೀತಿಯಿಂದ ತುಂಬಿದಂತಹ ನಮ್ಮ ಜೀವನ, ಸಹೋದರ ಸಹೋದರರೇ, ಎಲ್ಲ ರೀತಿಯ ಬಿಡುಗಡೆಯನ್ನು ನಮಗೆ ಖಂಡಿತವಾಗಿ ನೀಡುತ್ತೆ. ಕೆಟ್ಟ ಸೈತಾನನ ಶಕ್ತಿಗಳಿಂದ ಬಿಡುಗಡೆ ನೀಡುವಂಥ ನಮ್ಮ ಪ್ರೀತಿಸುವ ದೇವರನ್ನು ಆರಾಧಿಸೋಣ. ಪಾಪದಿಂದ ಬಿಡುಗಡೆಯನ್ನು ಪಡೆಯೋಣ, ರೋಗ ರುಜಿನಗಳಿಂದ ಬಿಡುಗಡೆಯನ್ನು ಪಡೆಯೋಣ. ಎಲ್ಲರೂ ಹೃದಯದಿಂದ ದೇವರನ್ನು ಆರಾಧಿಸೋಣ. ಆರಾಧನೆ ಮಾಡುವಾಗ ಭಯ ಭೀತಿ ದೂರವಾಗಿದೆ, ರೋಗವೆಲ್ಲ ಸೌಖ್ಯವಾಗಿದೆ. ದೇವರ ಪ್ರೀತಿ ತುಂಬಿದೆ. ಆರಾಧನೆ ಮಾಡುವಾಗ ಭೀತಿ ದೂರವಾಗಿದೆ, ರೋಗವೆಲ್ಲ ಸೌಖ್ಯವಾಗಿದೆ. ಪ್ರೀತಿ ತುಂಬಿದೆ. ಪಾಪದಿಂದ ಶಾಪದಿಂದ ಬಿಡುಗಡೆ ನಮಗೆ ದೊರಕಿದೆ. ಪಾಪದಿಂದ ಶಾಪದಿಂದ ಬಿಡುಗಡೆ ನಮಗೆ ದೊರಕಿದೆ. ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ, ರಕ್ಷೆಗೆ ನರನಾದ ದೇವ ಸುತನಿಗೆ ಆರಾಧನೆ. ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ, ರಕ್ಷೆಗೆ ನರನಾದ ದೇವ ಸುತನಿಗೆ ಆರಾಧನೆ. ಸಹೋದರ ಸಹೋದರಿಯರೇ, ಜೀವನದ ದೋಣಿಯಲ್ಲಿ ಸಾಗುತ್ತಿರುವ ನನಗೆ ನಿಮಗೆ ಜೀವನ ಎಂಥದು, ಯಾವ ಗಳಿಗೆಲ್ಲೂ ಸುಖವೆಂಬುದು ಕಾಣಲ್ಲ. ದುಃಖ, ದುಗುಡ, ನೋವುಗಳು ನಮ್ಮನ್ನು ಆವರಿಸ್ತಾ ಇರುತ್ತಿವೆ. ಹೆಚ್ಚು ಹೆಚ್ಚಿಗೂ ಕಷ್ಟವನ್ನು ಎದುರಿಸುತ್ತಿರುವಾಗ, ನೋವಿನಿಂದ ಹೃದಯ ತುಂಬಿಕೊಳ್ಳುವಾಗ, ಆ ಹೃದಯದಲ್ಲಿ ಆ ನೋವಿನ ಗಾಯಗಳಾದಾಗ, ಈ ನಿಮ್ಮ ಜೀವನ ಅತಿ ಭಾರವೆನಿಸುವಾಗ, ನಮ್ಮ ಜೀವನದಲ್ಲಿ ಎಲ್ಲದಿಂದಲೂ ಬಿಡುಗಡೆ ನೀಡುವಂತ ಶಕ್ತಿ ಪ್ರಭು ಯೇಸು. ಅದೆಷ್ಟೋ ಕಷ್ಟ ಪಡುವವನಿದ್ರು ಆತನಿಗೆ
ಯೇಸು ನೀಡಿದಂತ ಕರೆಯನ್ನು ಮತ್ತಾಯನ ಸುವಾರ್ತೆಯಲ್ಲಿ ನೆನಪಿಸೋಣ. ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತುವವರೇ, ನನ್ನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ. ಅದಷ್ಟು ಪ್ರೀತಿಸುವ ಹೃದಯ, ಚಿಂತೆ, ಭಾರ, ದುಃಖ ನಮ್ಮಲ್ಲಿ ತುಂಬಿದೆ. ಅದಂತೂ ಈ ದಿನಗಳಲ್ಲಿ ಈ ಜಗತ್ತನ್ನೇ ಆವರಿಸಿರುವ ಈ ಕೊರೋನಾ ರೋಗದಿಂದ ಇಡೀ ಮನುಕುಲವೇ ಕಷ್ಟಕ್ಕೆ, ಆಘಾತಕ್ಕೆ ಒಳಗಾಗಿದೆ. ಅದೆಷ್ಟೋ ಜನರು ಈ ರೋಗದಿಂದ ನರಳಾಡ್ತಿದ್ದಾರೆ. ಮದ್ದಿಲ್ಲದ ಈ ರೋಗದಿಂದ ನರಳಾಡುತ್ತಿರುವ ಈ ಜನರಿಗೆ ಭರವಸೆ ಎಂಬುದು ಜೀವನದಲ್ಲಿ ಕಾಣಲ್ಲ. ಕತ್ತಲೆ ಅವರನ್ನು ಆವರಿಸಿಕೊಂಡಿದೆ. ಮುಳುಗುವ ಸೂರ್ಯನಂತೆ ಅವರ ಜೀವನ ತಲುಪಿದೆ. ಆ ಮಟ್ಟಕ್ಕೆ ಸೋದರ ಸೋದರಿಯರೇ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಲಾಕ್ಡೌನ್ ಮುಖಾಂತರ ಅದೆಷ್ಟೋ ಜನರು ಬೀದಿಗೆ ಬಿದ್ದಿದ್ದಾರೆ, ಬಡತಿನಿಂದ ಕಂಗಾಲಾಗಿದ್ದಾರೆ, ಹಸಿವೆಯಿಂದ ನರಳಾಡುತ್ತಿದ್ದಾರೆ. ಅದೆಷ್ಟೋ ಕಷ್ಟಗಳು ಮನುಕುಲವನ್ನು ಆವರಿಸಿಕೊಂಡಿರುವೆ. ಎಲ್ಲೆಲ್ಲೂ ದುಃಖ, ಎಲ್ಲೆಲ್ಲೂ ನೋವು, ಎಲ್ಲೆಲ್ಲೂ ನಿರಾಶೆ, ಎಲ್ಲೆಲ್ಲೂ ನಿರಾಶೆಯಿಂದ ತುಂಬಿದ ಮುಖಗಳು, ಭರವಸೆ, ದೇವರೆಡೆಗೆ ನೋಡುವಂತಹ ಮುಖಗಳು. ಇದೆಲ್ಲವನ್ನ ನಾವು ಈ ಗಳಿಗೆಯಲ್ಲಿ ಯೇಸುವಿನ ಬಳಿಗೆ ತರೋಣ. ನಮ್ಮ ಜೀವನದ ಚಿಂತೆ ಭಾರಗಳಿಂದ ತುಂಬಿದ ಜೀವನವನ್ನು ಯೇಸುವಿಗೆ ಸಮರ್ಪಿಸೋಣ. ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಶೋಧನೆಗಳನ್ನು ಎದುರಿಸುತ್ತಿರುವ ನಾನು ಮತ್ತು ನೀವೆಲ್ಲರೂ ಇಡೀ ಮನುಕುಲವನ್ನೇ ಯೇಸುವಿನ ಪಾದದ ಬಳಿಗೆ ಸಮರ್ಪಿಸೋಣ. ದೇವರ ಆತ್ಮ ನಮಗೆ ಶಕ್ತಿ ನೀಡಲಿ. ಈ ಕಷ್ಟದ ಕಾಲದಲ್ಲಿ ಯಾರೊಬ್ಬರು ನಾವು ಎಂತಹ ಈ ದ್ವೇಷ, ಕೋಪ ಇವೆಲ್ಲವುಗಳನ್ನು ಬಿಟ್ಟು ಕ್ಷಮೆಯನ್ನ ನೀಡಿ ಯೇಸುವನ್ನ ಆರಾಧಿಸಿ ಪ್ರೀತಿಯನ್ನು ಅನುಭವಿಸುವಂತಹ ಶಕ್ತಿಯನ್ನು ನೀಡಲೆಂದು ದೇವರನ್ನ ಯೇಸುವನ್ನು ಆರಾಧಿಸ್ತಾ ಹಾಡೋಣ. ಹೃದಯದಿಂದ ಆರಾಧಿಸುವಾಗ ಚಿಂತೆ ಭಾರ ದೂರವಾಗಿದೆ. ಶೋಧನೆಯನ್ನೆದುರಿಸಲು ದೇವರ ಆತ್ಮ ಶಕ್ತಿ ನೀಡಿದೆ. ಹೃದಯದಿಂದ ಆರಾಧಿಸುವಾಗ ಚಿಂತೆ ಭಾರ ದೂರವಾಗಿದೆ. ಶೋಧನೆಯನ್ನೆದುರಿಸಲು ದೇವರ ಆತ್ಮ ಶಕ್ತಿ ನೀಡಿದೆ. ಕ್ಷಮೆ ನೀಡಿ ಪ್ರೀತಿ ಮಾಡಲು ಯೇಸು ಶಕ್ತಿ ನನ್ನ ತುಂಬಿದೆ. ಕ್ಷಮೆ ನೀಡಿ ಪ್ರೀತಿ ಮಾಡಲು ಯೇಸು ಶಕ್ತಿ ನನ್ನ ತುಂಬಿದೆ. ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ. ರಕ್ಷೆಗೆ ನರನಾದ ದೇವ ಸುತನಿಗೆ ಆರಾಧನೆ. ಸಕಲವ ಸೃಷ್ಟಿಸಿದ ದೇವ ಪಿತನಿಗೆ ಆರಾಧನೆ. ರಕ್ಷೆಗೆ ನರನಾದ ದೇವ ಸುತನಿಗೆ ಆರಾಧನೆ. ಅಲ್ಲೆಲ್ಲೂ ಅಲ್ಲೆಲೂಯಾ, ಅಲ್ಲೆಲ್ಲೂ ಅಲ್ಲೆಲೂಯಾ, ಅಲ್ಲೆಲ್ಲೂ ಅಲ್ಲೆಲೂಯಾ, 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 ಅಲ್ಲೆಲೂಯಾ,
ಸ್ತುತಿ ದೇವ ಆರಾಧನೆ ಇದೆಯೇ ಯೇಸುವೆ ಮಹಿಮಾ ಶಕ್ತಿ ಲೋಕರಕ್ಷಕನೇ ಆರಾಧನೆ ಮಹಿಮೆ ಸ್ತುತಿನೆ ವಂದನೆ ಆರಾಧನೆ ಹಾಲೆಲೂಯಾ 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 ಯೇಸು ಆರಾಧನೆ ಮಹಿಮಾ ಆರಾಧಕನೇ ರಕ್ಷಕನೇ ವಿಡುಗನೆ ಆರಾಧನೆ ಲೋಕನ ಇದ್ದೇನೆ ಆರಾಧನೆ ಸ್ತುತಿ ವಂದನೆ ಆರಾಧನೆ ಹಾಲೆಲೂಯಾ 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 ಹಾಲೆಲೂಯಾ. Praise the Lord. 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 ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ. ಯೇಸುವೆ ಸ್ತೋತ್ರ. ಯೇಸುವೆ ವಂದನೆ. ಯೇಸುವೆ ವಂದನೆ. ಯೇಸುವೆ ವಂದನೆ. ಯೇಸುವೆ ವಂದನೆ. ಯೇಸುವೆ ಆರಾಧನೆ. ಯೇಸುವೆ ಆರಾಧನೆ. ಯೇಸುವೆ ಆರಾಧನೆ. ಯೇಸುವೆ ಆರಾಧನೆ. ಯೇಸುವೆ ಮಹಿಮೆ. ಯೇಸುವೆ ಯೇಸುವೆ ಮಹಿಮೆ. ಯೇಸುವೆ ಹಾಲೆಲೂಯಾ ಹಾಲೆಲೂಯಾ. ಹಾಲೆಲೂಯಾ ಹಾಲೆಲೂಯಾ. ಹಾಲೆಲೂಯಾ ಹಾಲೆಲೂಯಾ. ಹಾಲೆಲೂಯಾ ಹಾಲೆಲೂಯಾ. 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 Praise the Lord. Praise the Praise Lord. the Lord. Praise the Lord. Praise the Lord. Praise the Lord. ಸೋದರ ಸೋದರಿಯರೇ, ಯೇಸುವಿನ ಸಮ್ಮುಖದಲ್ಲಿ ನಾವಿದ್ದೀವಿ. 2000 ವರ್ಷಗಳ ಹಿಂದೆ ಲೋಕರಕ್ಷಕನಾಗಿ ಬಂದಂತಹ ಯೇಸು ಬರೀ ಮನುಷ್ಯನ ಪ್ರೀತಿಗೋಸ್ಕರ, ಬರೀ ಮನುಷ್ಯನ ಸುಖ ಕಷ್ಟ ನೋವುಗಳನ್ನು ಹಂಚಿಕೊಳ್ಳುವುದಕ್ಕೋಸ್ಕರ ಈ ಪರಮ ಪ್ರಸಾದದ ರೂಪದಲ್ಲಿ ನೆಲೆಸಿದ್ದಾರೆ. ಜೀವನದಲ್ಲಿ ಕಷ್ಟ ನೋವು ಅದೆಷ್ಟೋ ರೀತಿಯ ಕಷ್ಟಗಳು ನಮ್ಮ ಆವರಿಸಿಕೊಂಡಿರುವಾಗ, ನಮ್ಮ ಜೀವನದಲ್ಲಿ ನಾವು ನಿರಾಶೆ ಪಡುವಾಗ, ಒಬ್ಬಂಟಿಗರಾಗುವಾಗ, ಯಾವುದೇ ದಾರಿ ಕಾಣದಿದ್ದಾಗ, ಸಹೋದರ ಸಹೋದರರೇ, ನಾವು ಕರೆಯಲ್ಪಡುವಂಥ ಒಂದೇ ಒಂದು ನಾಮ ಯೇಸು ನಾಮ. ಆ ಯೇಸು ನಾಮದಲ್ಲಿ ರಕ್ಷಣೆ ಇದೆ. 2000 ವರ್ಷಗಳ ಹಿಂದೆ ಅದೆಷ್ಟೋ ಜನರು ರೋಗ ರುಜಿನಗಳಿಂದ ಕಷ್ಟಪಡುತ್ತಿರುವವರು ಯೇಸುವಿನ ಬಳಿಗೆ ಬಂದರು. ಅದೆಷ್ಟೋ ಕುಷ್ಠರೋಗಿಗಳು, ಅದೆಷ್ಟೋ ರೀತಿಯ ಕುರುಡರು, ವಿವಿಧ ರೋಗಗಳಿಂದ ಕಷ್ಟಪಡುತ್ತಿರುವರು ಯೇಸುವಿನ ಬಳಿಗೆ ಬಂದರು. ಯೇಸುವಿನ ಬಳಿ ಪ್ರಾರ್ಥಿಸಿದರು. ಪ್ರಭು, ನಮ್ಮನ್ನು ಗುಣಪಡಿಸು, ಕಷ್ಟದಲ್ಲಿದ್ದೀವಿ. ಯಾರೊಬ್ಬರನ್ನ ಯೇಸು ಹಿಂದೆ ಕಳುಹಿಸಲಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯಾರೊಬ್ಬನನ್ನ ಯೇಸು ನಿರಾಶೆ ಪಡಿಸಲಿಲ್ಲ. ಅದೆಷ್ಟೋ ಜನರು ತಮ್ಮ ಜೀವನದ ಭಾರಗಳನ್ನು ಹೊತ್ತು ಯೇಸುವಿನ ಬಳಿಗೆ ಬಂದರು. ಯೇಸುವಿನಲ್ಲಿ ತನ್ನ ಕಷ್ಟಗಳನ್ನು ತೋಡಿಕೊಂಡರು. ಹೃದಯ ಭಾರಗಳನ್ನು ಹೊತ್ತು ತಂದ ಈ ಜನರಿಗೆ ಯೇಸುವೇ ಜೀವವಾದರು. ಅದುವೇ ಯೇಸುವಿನ ಪ್ರೀತಿಯ ಶಕ್ತಿ. ಅದೆಷ್ಟೋ ಜನರು ತಮ್ಮ ಜೀವನದಲ್ಲಿ ದಾರಿ ತಪ್ಪಿ ಪಾಪ ಕಾರ್ಯಗಳಿಗೆ ಒಳಪಟ್ಟು ಜೀವನದಲ್ಲಿ ದೇವರಿಂದ ದೂರವಾಗಲ್ಪಟ್ಟವರು ಯೇಸುವಿನ ಬಳಿಗೆ ಬಂದರು. ಯೇಸುವನ್ನು ಪ್ರಾರ್ಥಿಸಿದರು. ಯೇಸುವಿನಲ್ಲಿ ಕ್ಷಮೆಯನ್ನು ಕೋರಿದರು. ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟರು. ಪ್ರತಿಯೊಬ್ಬರಿಗೂ ಆ ಯೇಸು ಅವರನ್ನು ಸ್ಪರ್ಶಿಸಿದರು. ಯೇಸುವಿನ ಪ್ರೀತಿಯ ಅನುಭವವಾದಂಥ ಅವರು ತಮ್ಮ ಜೀವನದಲ್ಲಿ ಆ ಯೇಸುವಿನ ಪ್ರೀತಿಯ ಸ್ಪರ್ಶವನ್ನು ಅನುಭವಿಸಿಕೊಂಡು ಜೀವನ ಬದಲಾಯಿಸಿ ಹೊಸ ಜೀವನಕ್ಕೆ ಕಾಲಿಟ್ಟರು. ಅಂತ ಪ್ರೀತಿಯ ಯೇಸು. ಸೋದರ ಸೋದರಿಯರೇ, ನಾವು ಕಷ್ಟ ಕಾಲದಲ್ಲಿದ್ದೇವೆ. ಇಡೀ ಜಗತ್ತಿಗೆ ಕೊರೋನಾ ವ್ಯಾಪಿಸಿದೆ. ಅದೆಷ್ಟೋ ಜನರು ಆಸ್ಪತ್ರೆಗಳಲ್ಲಿ ಒದ್ದಾಡುತ್ತಿದ್ದಾರೆ. ಅದೆಷ್ಟೋ ಕುಟುಂಬಗಳು ಇವತ್ತು ಕಷ್ಟದಲ್ಲಿ ಸಿಲುಕಿಕೊಂಡಿವೆ.
ಅದೆಷ್ಟೋ ಜನರು ಇಷ್ಟರಲ್ಲೇ ಪ್ರಾಣ ತೆತ್ತಿದ್ದಾರೆ. 2 ಲಕ್ಷಕ್ಕಿಂತ ಮೇಲಿನ ಜನರು. ಅದೆಷ್ಟೋ ಜನರಿಗೆ ಆಸ್ಪತ್ರೆಯಲ್ಲಿ ಸ್ಥಳ ಸಿಗುತ್ತಿಲ್ಲ. ಅದೆಷ್ಟೋ ವೈದ್ಯರು ದಾದಿಯರು ತಮ್ಮ ಸೇವೆಯಲ್ಲಿ ನಿರತರಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅದೆಷ್ಟೋ ವೈದ್ಯರು ದಾದಿಯರು ತಮ್ಮ ಕೆಲಸದಿಂದಾಗಿ ಇಂದು ತಮ್ಮ ಕುಟುಂಬದ ಸದಸ್ಯರ ಮುಖವನ್ನು ಕಾಣದ ಆಗಿದ್ದಾರೆ. ಅದೆಷ್ಟೋ ಅಧಿಕಾರಿ ವರ್ಗದವರು, ಪೊಲೀಸರು ಜನರಿಗೋಸ್ಕರ ತಮ್ಮ ಜೀವವನ್ನು ಪಣಕ್ಕಿಟ್ಟು ಹೋರಾಡ್ತಿದ್ದಾರೆ. ಸರಕಾರಿ ಅಧಿಕಾರಿಗಳು ಬಿಡುವಿಲ್ಲದೆ ನಿರಂತರವಾಗಿ ಹೋರಾಡುತ್ತಿದ್ದಾರೆ. ಅಂಥ ಒಂದು ಕಷ್ಟದ ಪರಿಸ್ಥಿತಿ ಸಹೋದರ ಸಹೋದರರೇ, ಇವತ್ತು ಈ ಸಂದರ್ಭದಲ್ಲಿ ಇದೆಲ್ಲ ಕಷ್ಟಗಳನ್ನು ನಾವು ಎದುರಿಸ್ತಿರುವಾಗ ನಾವು ಹೋರಾಡಬೇಕು. ಕೊರೋನಾವಿದ್ದ ವಿರುದ್ಧ ಹೋರಾಡಬೇಕು, ನಿರಾಶೆವಿದ್ದ ವಿರುದ್ಧ ಹೋರಾಡಬೇಕು, ಕತ್ತಲೆ ವಿರುದ್ಧ ಹೋರಾಡಬೇಕು. ಆ ಶಕ್ತಿ ಯೇಸುವಿನ ನಮಗೆ ದೊರಕಲಿದೆ. ಪ್ರಾರ್ಥಿಸೋಣ. ಒಂದು ಕಡೆಗೆ ಯೇಸುವನ್ನು ನಾವು ಸ್ತುತಿಸೋಣ. ಈ ಇಡೀ ಲೋಕಕ್ಕೆ ರಕ್ಷಣೆ ಕೊಟ್ಟಂತಹ ಯೇಸುವನ್ನು ನಾವೆಲ್ಲರೂ ಸ್ತುತಿಸೋಣ. ಯಾಕೆಂದರೆ ಇದೇ ಯೇಸು 2000 ವರ್ಷಗಳ ಹಿಂದೆ ಲೋಕಕ್ಕೆ ಭರವಸೆಯಾಗಿ ಬಂದರು. 2020ನೇ ವರ್ಷದಲ್ಲಿರುವ ಇಸವಿಯಲ್ಲಿರುವ ನಮಗೆ ಇವತ್ತು ಭರವಸೆಯಾದಂಥ ಯೇಸು 2000 ವರ್ಷಗಳ ಹಿಂದೆ ಬಂದು ಅದ್ಭುತ ಕಾರ್ಯಗಳನ್ನು ಮಾಡಿದ್ರು. ನಮ್ಮ ವಿಶ್ವಾಸವನ್ನು ಅವರು ವೃದ್ಧಿಸಿದರು. ದೇವರ ಪ್ರೀತಿಯನ್ನು ನಮಗೆ ತೋರಿದ್ರು. ನಮ್ಮೆಲ್ಲರನ್ನ ದೇವರೆಡೆಗೆ ಸೆಳೆದರು. ಅಂಥ ಒಂದು ಶಕ್ತಿ ಪರಮ ಪ್ರಸಾದದಲ್ಲಿ ಇಂದು ನಾವು ಅನುಭವಿಸ್ತಾ ಇದ್ದೇವೆ. ಆ ಯೇಸುವನ್ನು ಸ್ತುತಿಸೋಣ. ನಿಮ್ಮೆಲ್ಲರ ಉತ್ತರ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಸ್ತುತಿ ವಂದನೆ ಮಹಿಮಾ ಆರಾಧನೆ. ಸೃಷ್ಟಿಯ ನಿಯಮಕರಾದ ದೇವರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಹಗಲು ಇರುಳುಗಳನ್ನು ಉಂಟು ಮಾಡಿದ ಸರ್ವ ಶಕ್ತರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಸೂರ್ಯ ಚಂದ್ರ ನಿರ್ಮಾಪಕರಾದ ಸೃಷ್ಟಿಯ ಒಡೆಯನಾದ ದೇವರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಸಿಡಿಲು ಗುಡುಗು ಮಿಂಚುಗಳನ್ನು ಸೃಷ್ಟಿಸಿದ ಪ್ರಭು ಒಡೆಯರಿಗೆ ಸ್ತುತಿ ವಂದನೆ ಆರಾಧನೆ. ಗಗನ ಮಂಡಲದಲ್ಲಿ ಮಿನುಗುವ ಸಕಲ ನಕ್ಷತ್ರಗಳನ್ನು ನಿರ್ಮಿಸಿದ ದೇವರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಬೆಳಕನ್ನು ಬಟ್ಟೆಯಂತೆ ತೊಟ್ಟುಕೊಂಡಿರುವ ಪರಮ ಜ್ಯೋತಿ ಪ್ರಭುವಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಯಾವ ನರಮಾನವರು ನೋಡಲಾಗದಷ್ಟು ಅತಿ ತೇಜೋಮಯರಾದ ಸ್ವಾಮಿ ಸರ್ವೇಶ್ವರನಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಮೋಶೆಗೆ ಉರಿಯುವ ಪೊದೆಯಲ್ಲಿ ದರ್ಶನವಿತ್ತ ಪ್ರಭು ದೇವರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಪಾಪದಿಂದ ಮಲಿನಗೊಂಡಿದ್ದ ಪ್ರವಾದಿಗಳ ಹೃದಯ ವದನಗಳನ್ನು ಉರಿಯುವ ಕೆಂಡದಿಂದ ಪರಿಶುದ್ಧಗೊಳಿಸಿದ್ದ ಪರಮಾತ್ಮರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಪ್ರವಾದಿಗಳಿಗೆ ಬೆಂಕಿಯುತ ಮಾತುಗಳನ್ನಾಡಲು ಅಧಿಕಾರವಿತ್ತ ದೇವರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಜೀವನ ಜ್ಯೋತಿಯಲ್ಲಿ ನಮ್ಮನ್ನು ನಡೆಯ ಮಾಡಿದ ಸರ್ವೋದ್ಧಾರಕರಾದ ದೇವರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಸರ್ವ ಜನಾಂಗಗಳಿಗೆ ನಿತ್ಯ ಜ್ಯೋತಿಯಾಗಿ ಬಂದ ಯೇಸು ಸ್ವಾಮಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ದೀನ ಗೋದಲ ನೆಲೆಯಲ್ಲಿ ಬೆಳಕಿನ ಹೊಂಗೆರಣವಾದ ಪ್ರಭು ಯೇಸುವಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಬಾನಲ್ಲಿ ಬೆಳ್ಳಿಯ ಬೆಳಕನ್ನು ಮೂಡಿಸಿ ತಮ್ಮ ಪ್ರಭೆಯನ್ನು ಮನುಕುಲಕ್ಕೆ ಪಸರಿಸಿದ ಕ್ರಿಸ್ತರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಮಾನವ ಒಡಲಿನಲ್ಲಿ ಬೆಳ್ಳಿಯ ಚುಕ್ಕಿಯನ್ನು ಮೂಡಿಸಿದ ದೇವರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ನಾನೇ ಜಗಜ್ಯೋತಿ ಎಂದು ಪ್ರತಿಯೊಬ್ಬರನ್ನ ತಮ್ಮಂತ ಬರಮಾಡಿಕೊಂಡ ಯೇಸುವಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ನಿರಂತರ ದೀವಿಗೆಯಾಗಿ ಸರ್ವನನ್ನ ಬೆಳಕಿನ ಮಾರ್ಗದಲ್ಲಿ ಸಂಚರಿಸುವಂತೆ ಮಾಡುವ ಪ್ರಭು ಕ್ರಿಸ್ತರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಪುನರುತ್ಥಾನದ ಮೂಲಕ ನಿತ್ಯ ಬೆಳಕಿನ ಸಾಮ್ರಾಜ್ಯವನ್ನು ಪರಿಚಯಿಸಿದ ಯೇಸು ಸ್ವಾಮಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಪರಿಶುದ್ಧತೆಯ ತೇಜರಾದ ಪವಿತ್ರಾತ್ಮನಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ನಿರ್ವಾತವಾಗಿದ್ದ ಜಗದಲ್ಲಿ ಅಗ್ನಿಯ ರೂಪದಲ್ಲಿ ಚಲಿಸಿದ್ದ ಪರಿಶುದ್ಧಾತ್ಮರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಪ್ರವಾದಿಗಳನ್ನ ಅಗ್ನಿಯ ಕೆಂಡವಾಗಿ ಧೈರ್ಯ ತುಂಬ ಪಾವನಾತ್ಮರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ಕೆನ್ನಾಲಿಗೆಗಳ ಮೂಲಕ ಭಯಭ್ರಾಂತ ಪ್ರೇಷಿತರ ಮೇಲೆ ಇಳಿದು ಬಂದ ಆತ್ಮರಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ನಮ್ಮ ಹೃದಯವು ದೈವಿಕ ದೃಢತೆಯಲ್ಲಿ ಬೆಳೆಯಲು ಕಾರಣಕರ್ತರಾದ ಪಿತನ ಜ್ಯೋತಿಗೆ ಸ್ತುತಿ ವಂದನೆ ಮಹಿಮಾ ಆರಾಧನೆ. ನಮ್ಮನ್ನು ಸಕಲ ಕೇಡು ಬಾಧೆಗಳಿಂದ
ಪವಿತ್ರ ಆತ್ಮರಿಗೆ ವಂದನೆ ಮಹಿಮಾ ಆರಾಧನೆ. ಸಹೋದರ ಸಹೋದರರೇ, ಅದೆಷ್ಟೋ ನಮ್ಮ ದೇವರನ್ನ ಸ್ತುತಿಸಿದರೆ ಸಾಲದು, ನಮ್ಮ ಹೃದಯಗಳು ಆ ಸಂತೋಷದಿಂದ ತುಂಬಿವೆ. ನಮ್ಮನ್ನು ಪ್ರೀತಿಸಿದಂತಹ ದೇವರನ್ನ ಹಾಡಿನ ಮೂಲಕ ಸ್ತುತಿಸೋಣ. ಅವರನ್ನು ಸ್ತುತಿಸುತ್ತಾ ನಮ್ಮೆಲ್ಲ ಹೃದಯದ ಪ್ರೀತಿಯ ಭಾವನೆಗಳನ್ನು ಆ ಯೇಸುವಿನ ಪಾದಗಳಿಗೆ ಸಮರ್ಪಿಸೋಣ. ಸ್ತುತಿಸು ಎನ್ನನವೇ, ಸ್ತುತಿಗಳ ಒಡೆಯನಿಗೆ, ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ, ಸ್ತುತಿಗಳ ಒಡೆಯನಿಗೆ, ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ. ಹಲ್ಲೆಲೂಯಾ, 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 ಸ್ತುತಿಯ ಶಕ್ತಿಯಿಂದ ರೋಗ ಸೌಖ್ಯದ ಅಭಿಷೇಕ, ಸ್ತುತಿಯ ಭಕ್ತಿಯಿಂದ ಮನ ಶಾಂತಿಯ ಅಭಿಷೇಕ, ನಿನ್ನ ಜೀವನ ನಾಶದಿಂದ ಸತ ಕಾಯುವ ಕರ್ತನನ್ನು ಸ್ತುತಿಸು ಎನ್ನನವೇ, ಸ್ತುತಿಸು ಎನ್ನನವೇ, ಸ್ತುತಿಸು ಎನ್ನನವೇ, ಸ್ತುತಿಗಳ ಒಡೆಯನಿಗೆ, ದೇವ ಪ್ರತಿದಿನವೂ ಮಾಡಿದ ಉಪಕಾರ ಸ್ಮರಿಸಿ ಸ್ತುತಿಸು ಎನ್ಮನವೇ, ಸ್ತುತಿಸು ಎನ್ಮನವೇ. ಹಲ್ಲೆಲೂಯಾ, Praise the Lord. 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 Hallelujah. 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 ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ವಂದನೆ. ಯೇಸುವೇ ವಂದನೆ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಆರಾಧನೆ. ಯೇಸುವೇ ಆರಾಧನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಮಹಿಮೆ. ಯೇಸುವೇ ಮಹಿಮೆ. ಯೇಸುವೇ Praise ಮಹಿಮೆ. the Lord. Praise the Lord. Hallelujah. Hallelujah. ಸೋದರ ಸೋದರರೇ, ದೇವರ ವಾಕ್ಯವನ್ನು ನಾವು ಕೇಳೋಣ. ಕಷ್ಟದಲ್ಲಿದ್ದ ಮನುಷ್ಯನಿಗೆ ದೇವರ ವಾಕ್ಯ ಜೀವವನ್ನೆತ್ತಿತು. ಮನುಷ್ಯರಿಗೆ ಜೀವವೀವ ದೇವರ ವಾಕ್ಯ ನಾನೇ.
ಯೋಹಾನನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯದಲ್ಲಿ ಪೇತ್ರನು ನುಡಿದಂತಹ ಮಾತುಗಳು, ಸ್ವಾಮಿ ಯಾರ ಬಳಿಗೆ ಹೋಗಲಿ, ನಿಮ್ಮಲ್ಲಿರುವ ಜೀವವನ್ನೀಯುವ ವಾಕ್ಯಗಳು, ಜೀವವನ್ನೀಯುವ ವಾಕ್ಯಗಳು. ಸಾಯುತ್ತಿರುವ ಲೋಕಕ್ಕೆ, ಸಾಯುತ್ತಿರುವ ವಿಶ್ವಕ್ಕೆ, ಸಾಯುತ್ತಿರುವ ವಿಶ್ವಾಸಕ್ಕೆ, ಸಾಯುತ್ತಿರುವ ಆರೋಗ್ಯಕ್ಕೆ, ಸಾಯುತ್ತಿರುವ ಮನುಷ್ಯನಿಗೆ, ಸಾಯುತ್ತಿರುವ ಮನುಕುಲಕ್ಕೆ, ಸಹೋದರ ಸಹೋದರೇ, ಜೀವವನ್ನೀಯುವ ವಾಕ್ಯ ಯೇಸು. ಪ್ರೈಸ್ ದ ಲಾರ್ಡ್, Praise the ಪ್ರೈಸ್ Lord. ದ ಲಾರ್ಡ್, Praise the Lord. ಪ್ರೈಸ್ ದ ಲಾರ್ಡ್, Praise the Lord. ಹಲ್ಲೆಲೂಯಾ. Hallelujah. ಅದೇ ದೇವರ ವಾಕ್ಯವನ್ನು ನಾವು ಈಗ ಕೇಳೋಣ. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಲೂಕನ ಶುಭ ಸಂದೇಶದಿಂದ ವಾಚನ. ಕರ್ತರೇ ನಿಮಗೆ ಮಹಿಮೆಯಾಗಲಿ. ಯೇಸು ಸ್ವಾಮಿ ಅಲ್ಲಿಂದ ಹೊರಟು ವಾಡಿಕೆಯ ಪ್ರಕಾರ ಓಲಿವ್ ತೋಪಿನ ಗುಡ್ಡಕ್ಕೆ ಹೋದರು. ಶಿಷ್ಯರು ಅವರ ಹಿಂದೆ ಹೋದರು. ಕ್ಲುಪ್ತ ಸ್ಥಳಕ್ಕೆ ಬಂದಾಗ ಯೇಸು ಅವರಿಗೆ, ಪ್ರಲೋಭನೆಗೆ ಒಳಗಾಗದಂತೆ ಪ್ರಾರ್ಥನೆ ಮಾಡಿರಿ ಎಂದು ಹೇಳಿ ಒಂದು ಕಲ್ಲೆಸದಷ್ಟು ದೂರ ಹೋಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುತ್ತಾ, ಓ ಪಿತನೇ, ನಿಮಗೆ ಇಷ್ಟವಾದರೆ ಈ ಕಷ್ಟದ ಕೊಡವನ್ನು ನನ್ನಿಂದ ತೊಲಗಿಸಿರಿ, ಆದರೂ ನನ್ನ ಚಿತ್ತವಲ್ಲ, ನಿಮ್ಮ ಚಿತ್ತವೇ ನೆರವೇರಲಿ ಅಂದರು. ಆಗ ಸ್ವರ್ಗದಿಂದ ದೇವದೂತನೊಬ್ಬನು ಯೇಸುವಿಗೆ ಪ್ರತ್ಯಕ್ಷನಾಗಿ ಅವರನ್ನು ಸಶಕ್ತರನ್ನಾಗಿ ಮಾಡಿದನು. ಕಡುಯಾತನೆಯಲ್ಲಿದ್ದ ಅವರು ಇನ್ನೂ ಶ್ರದ್ಧೆಯಿಂದ ಪ್ರಾರ್ಥಿಸಿದರು. ಅವರ ಬೆವರು ರಕ್ತದ ಹನಿಯಂತೆ ತೊಟ್ಟು ತೊಟ್ಟಾಗಿ ನೆಲದ ಮೇಲೆ ಬೀಳುತ್ತಿತ್ತು. ಯೇಸು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಮಹಿಮೆಯಾಗಲಿ. ಸಹೋದರ ಸಹೋದರರೇ, ಒಂದು ಗಳಿಗೆ ನಾವೆಲ್ಲರೂ ಈ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಒಂದು 2 ವರ್ಷಗಳ ಹಿಂದೆ ಸಂಜೆ ಹೊತ್ತಿನಲ್ಲಿ ನಾನೊಂದು ಹಿಂದಿನ ಕಾಟಿಪಳ್ಳ ಚರ್ಚಿನಲ್ಲಿರುವಾಗ, ಬೊಂದೇಲ್ ಚರ್ಚಿನಲ್ಲಿರುವಾಗ, ಚರ್ಚಿನ ಆವರಣದಲ್ಲಿ ನಾನು ಆಚೆ ಈಚೆ ನಡೀತಾ ಇದ್ದೆ. ಸಂಜೆ ಹೊತ್ತು ನನಗೊಂದು ಫೋನ್ ಕರೆ ಬಂದಿತು. ಆ ಫೋನ್ ಕರೆಯಲ್ಲಿ ಕೊಳ್ಳೇಗಾಲದಿಂದ, ಮೈಸೂರಿನಿಂದ ಒಬ್ಬರು ನನಗೆ ಫೋನ್ ಮಾಡಿ ಹೇಳಿದರು, ಫಾದರ್, ನಾನು ಮೈಸೂರು ಕೊಳ್ಳೇಗಾಲದಿಂದ ಮಾತನಾಡ್ತಿದ್ದೀನಿ. ಅದೇನಪ್ಪ ಹೇಳಿ ಅಂತ ಹೇಳಿದೆ ನಾನು. ಫಾದರ್, ನಮಗೋಸ್ಕರ ಪ್ರಾರ್ಥಿಸಿ, ನಾವು ತುಂಬ ಕಷ್ಟದಲ್ಲಿದ್ದೀವಿ. ನಾವು ನಮ್ಮ ಸ್ವಂತ ಮನೆಯಿಂದ ಹೊರಗೆ ಹಾಕಲ್ಪಟ್ಟು ಹೆಂಡತಿ ಮಕ್ಕಳಿದ್ದೀವಿ. ನಮಗೆ ತುಂಬ ಕಷ್ಟವಾಗಿದೆ. ನಮಗೊಬ್ಬ ಮೊದಲನೇ ಮಗ ಇದ್ದಾನೆ. ಅವನು ರೋಗಿ, ಪೋಲಿಯೋ ಪೇಷಂಟ್ ಆಗಿದ್ದಾನೆ, ಮಲಗಿದ್ದಲ್ಲೇ ಇದ್ದಾನೆ. ಇನ್ನೊಬ್ಬಳು ಚಿಕ್ಕ ಹುಡುಗಿ, ನಮಗೆ ಕೆಲಸವಿಲ್ಲ, ನೌಕರಿ ಇಲ್ಲ. ಏನಾದರೂ ಒಂದು ನೌಕರಿ ಇದ್ದರೆ ನಿಮ್ಮ ಊರಿನಲ್ಲಿ ಫಾದರ್ ನಮಗೊಂದು ವ್ಯವಸ್ಥೆ ಮಾಡಿಕೊಡಿ, ಏನಾದರೂ ನಮಗೋಸ್ಕರ ಪ್ರಾರ್ಥಿಸಿ. ಇಲ್ಲ ಅಂದರೆ ಅಷ್ಟೇ ಸಾಕು, ದೇವರು ನಮಗೆ ಏನಾದರೂ ಒಂದು ಬಿಡುಗಡೆ ನೀಡಲಿ, ನಮಗೋಸ್ಕರ ಪ್ರಾರ್ಥಿಸಿ ಅಂತ ನಮ್ಮ ವಿನಂತಿ ಮಾಡಿದರು. ಸಹೋದರ ಸಹೋದರರೇ, ಕಷ್ಟಗಳು ಬಂದಾಗ ನಾವು ಪ್ರಾರ್ಥಿಸ್ತೀವಿ ದೇವರಲ್ಲಿ. ಕಷ್ಟಗಳ ಸಮಯದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡುವಾಗಂತೂ ನಮಗೆ ಖಂಡಿತ ಒಂದು ಭರವಸೆಯಿಂದ ನಾವು ಪ್ರಾರ್ಥಿಸ್ತೀವಿ. ಅದೇ ಬೊಂದೇಲ್ ಧರ್ಮಕ್ಷೇತ್ರದಲ್ಲಿ ನಾನು ವಿಚಾರಣಾ ಗುರುಗಳಾಗಿದ್ದಾಗ ನಮ್ಮ ಆರಾಧನಾ ಒಂದು ಕೋಣೆ ಇತ್ತು, ಪರಮಪ್ರಸಾದ ಕೋಣೆ. ಅಲ್ಲಿ ಪರಮಪ್ರಸಾದ ಆರಾಧನಾ ಕೊಠಡಿ ಇತ್ತು. ಅನೇಕರು ಬಂದಲ್ಲಿ ಪ್ರಾರ್ಥಿಸ್ತಿದ್ದರು. ಅಲ್ಲಿ ಒಬ್ಬ ಯುವಕನು
ಆ ವಿಚಾರಣೆ ಕೇಂದ್ರದಿಂದ ಬೇರೆ ಒಂದು ವಿಚಾರಣೆ ಕೇಂದ್ರ ಒಬ್ಬ ಯುವಕನು ಬಂದು ಅಲ್ಲಿ ದಿನ ಪ್ರಾರ್ಥಿಸ್ತಿದ್ದನು. ಒಂದು ದಿನ ನಾನಲ್ಲಿ ಹೋಗುವಾಗ ಕಂಡ ದೃಶ್ಯವಿದು, ಈ ಯುವಕ ಕಣ್ಣೀರಿಡುತ್ತಾ ಗೋಳಾಡಿ ಪ್ರಾರ್ಥಿಸ್ತಿದ್ದಾನೆ. ಅದೆಲ್ಲೋ ನನಗೆ ತುಂಬ ಕರುಣೆ ಆಯಿತು. ಯಾಕಪ್ಪ ಈ ಯುವಕ ಶಿಕ್ಷಿತ ಯುವಕ, ಒಳ್ಳೆಯ ಕಲಿತ ವಿದ್ಯಾವಂತನೊಬ್ಬ ಈ ರೀತಿ ಗೋಳಾಡಿಕೊಂಡು ಯಾಕೆ ಪ್ರಾರ್ಥಿಸ್ತಿದ್ದಾನೆ? ಸುಮ್ಮನೆ ಅಂದ್ಕೊಂಡೆ, ನನಗೆ ಕೇಳುವಂಥ ಧೈರ್ಯ ಬರಲಿಲ್ಲ. ಸುಮಾರು ಒಂದು 2-3 ತಿಂಗಳ ನಂತರ ಈ ಯುವಕ ಒಂದಿನ ನನ್ನ ಆಫೀಸ್ಗೆ ಬರ್ತಾನೆ. ಫಾದರ್, ನಿಮ್ಮ ಹತ್ರ ಏನು ಸ್ವಲ್ಪ ಮಾತನಾಡಲಿಕ್ಕಿದ್ದೆ, ಬರಲಾ? ಬನ್ನಿ ಅಂತ ಹೇಳಿದೆ. ನಾನು ಏನು ಹೇಳಪ್ಪ ಅಂತ ಹೇಳಿದೆ. ಆವಾಗ ಯುವಕ ಹೇಳಿದ, ಫಾದರ್, ನಾನೊಂದು ಕೆಲಸಕ್ಕಾಗಿ ದೇವರನ್ನು ಪ್ರಾರ್ಥಿಸ್ತಿದ್ದೆ. 1 ವರ್ಷ ನಾನು ಪ್ರಾರ್ಥಿಸ್ತಿದ್ದೀನಿ ಫಾದರ್. 1 ವರ್ಷ ನಾನು ಪ್ರಾರ್ಥಿಸ್ತಿದ್ರು ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿಲ್ಲ. ದಿನ ನಾನು ಇಲ್ಲಿ ಪ್ರಾರ್ಥನಾ ಕೊಠಡಿಗೆ ಬಂದು ಆ ಪರಮ ಪ್ರಸಾದದಲ್ಲಿರುವ ಯೇಸುವಿನಲ್ಲಿ ಕಣ್ಣೀರಿಡುತ್ತಾ ಪ್ರಾರ್ಥಿಸ್ತಿದ್ದೆ. ಆದರೆ ನನ್ನ ಪ್ರಾರ್ಥನೆ ಯಾಕೆ ಆಲಿಸಿದ ಒಂದು ದುಃಖ ನನ್ನಲ್ಲಿತ್ತು. ಆದರೆ ದೇವರು ನನ್ನನ್ನು ಆಶೀರ್ವದಿಸಿದರು. ಯಾವ ಕೆಲಸಕ್ಕಾಗಿ ನಾನು ಆಸೆ ಪಡುತ್ತಿದ್ದೆ ಆ ಕೆಲಸವನ್ನು ಕೊಟ್ಟರು. 1 ವರ್ಷ ನನ್ನನ್ನು ಕಾಯಿಸಿದ ದೇವರು ನಾನು ಆಸೆ ಪಟ್ಟಕ್ಕಿಂತ 3 ಪಟ್ಟು ಹೆಚ್ಚಿನ ಸಂಬಳವನ್ನು ನನಗೆ ದಯಪಾಲಿಸಿದರು. ಆ ಯೇಸುವಿಗೆ ಸ್ತೋತ್ರ ಅಂತ ಹೇಳಿದರು. ಸಹೋದರ ಸಹೋದರರೇ, ದೇವರು ಹಲವಾರು ಬಾರಿ ನಮ್ಮನ್ನು ಪರೀಕ್ಷಿಸ್ತಾರೆ. ಆದರೆ ಆ ದೇವರು ಆ ಪರೀಕ್ಷೆಯಲ್ಲಿ ನಮ್ಮನ್ನು ಯಾವತ್ತೂ ದ್ವೇಷಿಸುವುದಿಲ್ಲ, ಅವರು ಪ್ರೀತಿಸ್ತಾರೆ. ಪ್ರಾರ್ಥನೆ ಯಾವತ್ತೂ ಖಂಡಿತವಾಗಿ ಅದು ಕೇಳದಂತೆ ಹೋಗಲ್ಲ, ನಿಷ್ಫಲವಾಗಲ್ಲ, ಫಲವನ್ನು ನೀಡುತ್ತೆ. ಇದೇನೋ ಇವತ್ತು ಯೇಸುವಿನಲ್ಲಿ ಕಾಣುತ್ತೀವಿ. ತಮ್ಮ ಜೀವನದ ಕಷ್ಟ ಕಾಲದಲ್ಲಿ, ಆ ಒಂದು ಕಷ್ಟ ಕಾಲದ ಘಟ್ಟದಲ್ಲಿದ್ದ ಯೇಸು ತನ್ನ ತಂದೆ ಬಳಿಗೆ ಪ್ರಾರ್ಥನೆಗೋಸ್ಕರ ಹೋಗುತ್ತಾರೆ. ಓಲಿವ್ ತೋಟದಲ್ಲಿ, ಆ ಓಲಿವ್ ತೋಟದಲ್ಲಿ ಹೋಗಿ ಅಲ್ಲಿ ತಂದೆಯ ಮುಂದೆ ಸಾಷ್ಟಾಂಗವಾಗಿ ಅವರು ನೆಲಕ್ಕೆ ಎರಗಿ ಪ್ರಾರ್ಥಿಸ್ತಾರೆ. ತಂದೆ, ಸಾಧ್ಯವಾದರೆ ಈ ಕಷ್ಟದ ಕೊಡವನಿಂದ ನಿವಾರಿಸಿರಿ. ಶಿಲುಬೆ, ಆ ಅವಮಾನಗಳು, ಶಿಲುಬೆಯ ಮರಣ, ಅದೆಲ್ಲ ನೆನೆಸುವಾಗ ಅವರ ಜೀವ ಜಲ್ಲೆಂದಿತು. ಯಾವ ರೀತಿ ಕಷ್ಟ ಸಹಿಸಲೆಂಬ ಆತಂಕ ಯೇಸುವನ್ನು ಕಾಡಿತು. ಯಾಕೆಂದರೆ ಯೇಸು ಮನುಷ್ಯ ಸ್ವರೂಪದಲ್ಲಿದ್ದರು. ಆ ಮನುಷ್ಯ ಸ್ವರೂಪದಲ್ಲಿದ್ದ ಯೇಸು ನಿಮ್ಮಂತೆಯೇ ಆ ನೋವನ್ನು ಅನುಭವಿಸಬೇಕಾಯಿತು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಯೇಸು ತನ್ನ ತಂದೆ ಬಳಿಗೆ ಹೋಗಿ ಪ್ರಾರ್ಥಿಸಿದರು. ಸಹೋದರ ಸಹೋದರರೇ, ಇಂದು ಇಡೀ ಮನುಕುಲವು ಕಷ್ಟಪಡುತ್ತಿದೆ, ಯಾತನೆಗೊಳಗಾಗಿದೆ. ಕೊರೋನಾ ಎಂಬ ವೈರಸ್ ಮನುಷ್ಯನ ಜೀವ ಹಿಂಡುತ್ತಿದೆ, ರಕ್ತ ಹೀರುತ್ತಿದೆ. ಲಕ್ಷಗಟ್ಟಲೆ ಜನ ಈ ರೋಗಕ್ಕೆ ದಿನ ಬಲಿಯಾಗುತ್ತಿದ್ದಾರೆ. ಜನರ ಕಣ್ಣೀರ ಕೋಡಿ ಹರಿಯುತ್ತಿದೆ. ಬಡತನ, ನಿರುದ್ಯೋಗ, ಹಸಿವು ಮನುಷ್ಯನ ಜೀವನ ನೆಮ್ಮದಿಯನ್ನು ಕಿತ್ತು ತಿನ್ನುತ್ತದೆ. ಭಯ, ಚಿಂತೆ, ದುಃಖ ಮನುಷ್ಯನನ್ನು ಆವರಿಸಿಕೊಂಡಿದೆ. ಇಡೀ ವಿಶ್ವವನ್ನೇ, ಯಾತನೆಗೊಳಗಾಗಿರುವ ಮನುಕುಲವನ್ನೇ ದೇವರಿಗೆ ಖಂಡಿತ ಇವತ್ತು ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ಇದಕ್ಕಾಗಿ ನಾವು ಈ ಆರಾಧನಾ ಕಾರ್ಯಕ್ರಮವನ್ನು ನಡೆಸ್ತಿದ್ದೇವೆ. ದೇವರಲ್ಲಿ ಪ್ರಾರ್ಥಿಸೋಣ. ಕಷ್ಟ ಕಾಲದಲ್ಲಿ ಬಿಡುಗಡೆ ನೀಡುವಂತಹ ದೇವರು ಯೇಸು ಸ್ವಾಮಿ. ತನ್ನ ಕಷ್ಟಗಳ ಮೂಲಕ ಇಡೀ ಮನುಕುಲದ ಕಷ್ಟಗಳನ್ನು ದೂರ ಮಾಡಿದವರು ಆ ದೇವರು. ಅವರಲ್ಲಿ ಇಡೀ ಮನುಕುಲದ ಕಷ್ಟಗಳನ್ನು ಇವತ್ತು ದೇವರಲ್ಲಿ ನಾವು ಸಮರ್ಪಿಸೋಣ. ಪ್ರಾರ್ಥನೆ ಶಕ್ತಿ ಎಷ್ಟೆಂಬುದನ್ನು ಯೇಸು ತೋರಿಸಿಕೊಟ್ಟಿದ್ದಾರೆ. ಯೇಸು, ಸಹೋದರ ಸಹೋದರರೇ, ಇದು ಕೇವಲ ಒಮ್ಮೆ ಮಾತ್ರವಲ್ಲ, ಪ್ರತಿ ಸಲ ತಮ್ಮ ಜೀವನದಲ್ಲಿ
ಪ್ರಾರ್ಥನಾ ಶಕ್ತಿ ಎಷ್ಟೆಂಬುದನ್ನು ನಮಗೆ ತೋರಿಸಿಕೊಟ್ಟಿದ್ದಾರೆ. ಆಗಾಗ್ಗೆ ಅವರು ಪ್ರಾರ್ಥನೆಗೋಸ್ಕರ ಬೆಟ್ಟದ ತುದಿಗೆ ತೆರಳುತ್ತಿದ್ದರು. ಅಲ್ಲಿ ದೇವರ ತಂದೆಯೊಡನೆ ಪ್ರಾರ್ಥಿಸುತ್ತಿದ್ದರು. ಬೈಬಲ್ನಲ್ಲಿ ಒಂದು ಬೆಟ್ಟ ಎಂದರೆ ದೇವರನ್ನೇ ಪ್ರಾರ್ಥಿಸುವ ಜಾಗ, ದೇವರು ಮತ್ತು ಮನುಷ್ಯ ಸಂಧಿಸುವ ಜಾಗ. ಆದ್ದರಿಂದ ಯೇಸು ಬೆಟ್ಟಕ್ಕೆ ತೆರಳುತ್ತಿದ್ದರು. ಲೂಕನ ಶುಭ ಸಂದೇಶದಲ್ಲಿ 6ನೇ ಅಧ್ಯಾಯ 13ನೇ ಮತ್ತು 12-13ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಇಡೀ ರಾತ್ರಿ ಯೇಸು ಪ್ರಾರ್ಥನೆಯಲ್ಲಿ ಕಳೆದರು. ಇಡೀ ರಾತ್ರಿ ತಮ್ಮ ಶಿಷ್ಯರನ್ನು ಆರಿಸುವ ಮೊದಲು ಇಡೀ ತನ್ನ ಈ ಸಮಯವನ್ನು ಪ್ರಾರ್ಥನೆಯಲ್ಲಿ ಕಳೆದರು. ಬೆಳಗ್ಗೆ ಬಂದು ಅವರು ಶಿಷ್ಯರನ್ನು ಆರಿಸಿಕೊಂಡರು. ಅದೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಯೇಸು ಅದೆಷ್ಟೋ ಜನರನ್ನು, ಸಾವಿರಾರು ರೋಗಿಗಳನ್ನು ಗುಣಪಡಿಸಿದರು. ಎಲ್ಲಿಂದ ಈ ಶಕ್ತಿ? ಈ ಶಕ್ತಿ ಅವರ ಪ್ರಾರ್ಥನೆಯಿಂದ ಬಂದದ್ದು. ಇಡೀ ರಾತ್ರಿ ಅವರು ತನ್ನ ತಂದೆಯೊಡನೆ ಮಾಡಿದಂಥ ಪ್ರಾರ್ಥನಾ ಶಕ್ತಿಯಿಂದ ಇಡೀ ದಿನ ಅವರು ಪ್ರಬೋಧನೆಯನ್ನು ಮಾಡಿ, ಅದ್ಭುತಗಳನ್ನು ಮಾಡಿ ಅದೆಷ್ಟೋ ರೋಗಿಗಳನ್ನು ಗುಣಪಡಿಸಿದ್ರು. ಪ್ರಾರ್ಥನಾ ಶಕ್ತಿ. ಲೂಕನ ಶುಭ ಸಂದೇಶದಲ್ಲಿ 9ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನೋಡುತ್ತೇವೆ, ಅವರು ಬೆಟ್ಟಕ್ಕೇರಿ ಅಲ್ಲಿ ಪ್ರಾರ್ಥಿಸಿದಾಗ ದಿವ್ಯ ದರ್ಶನವನ್ನು ಅಪೊಸ್ತಲರು ಕಂಡರು. ಇಡೀ ಬೆಳಕು ಅವರನ್ನು ಆವರಿಸಿಕೊಂಡಿತು. ಅದ್ಭುತ ರೂಪದಲ್ಲಿ ಯೇಸು ಕಾಣಿಸಿಕೊಂಡರು. ಪ್ರವಾದಿ ಎಲಿಯ ಮತ್ತು ಮೋಶೆಯೊಡನೆ ಪ್ರಭು ಯೇಸು ಕಾಣಿಸಿಕೊಂಡರು. ಸಹೋದರರೇ, ಇದೇ ಪ್ರಾರ್ಥನಾ ಶಕ್ತಿ. ಇಂದು ಅದೇ ಬೆಟ್ಟದಲ್ಲಿ ನಾವಿದ್ದೀವಿ, ಪರಮ ಪ್ರಸಾದದ ಮುಂದೆ ನಾವಿದ್ದೀವಿ. ಸಹೋದರರೇ, ನೀವೆಲ್ಲರೂ ಇವತ್ತು ಈ ಗಳಿಗೆಯಲ್ಲಿ ಅದೆಷ್ಟೋ ಮನೆಗಳಲ್ಲಿ ಕುಳಿತುಕೊಂಡು ಟಿವಿ ಮುಂದಿಕೊಂಡು ಪ್ರಾರ್ಥಿಸ್ತಿದ್ದೀರಾ. ಅದೇ ಪರಮ ಪ್ರಸಾದ ಎಂಬ ಬೆಟ್ಟದ ಬಳಿಗೆ ನಾವು ಬಂದಿದ್ದೀವಿ. ಯೇಸುವನ್ನು ನಾವು ಕಾಣುತ್ತೀವಿ ಪರಮ ಪ್ರಸಾದದ ರೂಪದಲ್ಲಿ. ಅವರೊಡನೆ ಪ್ರಾರ್ಥಿಸೋಣ. ಈ ಪರಮ ಪ್ರಸಾದದಲ್ಲಿರುವ ಯೇಸುವು ನಮ್ಮ ಪಾಲಿಗೆ ಪವಿತ್ರ ಬೆಟ್ಟ, ಜೀವಂತ ದೇವರು, ನಮ್ಮ ಪ್ರಾರ್ಥನೆಯನ್ನು ಆಲಿಸುವ ದೇವರು, ನಮ್ಮೆಲ್ಲರ ಪ್ರಾರ್ಥನೆಯನ್ನು ಕೇಳುವಂತಹ ದೇವರು, ನಮ್ಮೆಲ್ಲರ ಕಣ್ಣೀರನ್ನು ಒರೆಸುವಂತಹ ದೇವರು ಇಲ್ಲಿದ್ದಾರೆ. ನಮ್ಮ ಜೀವನದ ಎಲ್ಲ ಪಾಪಗಳನ್ನು ಕ್ಷಮಿಸಿ ಆ ಪಾಪಗಳಿಂದ ಬಿಡುಗಡೆ ನೀಡುವಂಥ ಯೇಸು ಇಲ್ಲಿದ್ದಾರೆ. ನಮ್ಮೆಲ್ಲರ ಹೃದಯದ ಮನಸ್ಸಿನ ಗಾಯಗಳನ್ನು ಗುಣಪಡಿಸುವಂತಹ ಯೇಸು ಇಲ್ಲಿದ್ದಾರೆ. ನಮ್ಮೆಲ್ಲರನ್ನ ಆವರಿಸಿಕೊಂಡಿರುವ ಈ ಕೊರೋನಾ ರೋಗದಿಂದ, ಕಷ್ಟ ಸಂಕಷ್ಟಗಳಿಂದ ಬಿಡುಗಡೆ ನೀಡುವಂತಹ ದೇವರು ಇಲ್ಲಿರುವರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸೋದರರೇ, ನಾವೆಲ್ಲರೂ ಯೇಸುವಿನ ಬಳಿಗೆ ಬರೋಣ. ಆ ಪ್ರಾರ್ಥನಾ ಶಕ್ತಿ ನಮಗೆ ಖಂಡಿತ ಇವತ್ತು ಧೈರ್ಯವನ್ನು ನೀಡುತ್ತೆ. ನಾವು ವಿಶ್ವಾಸಿಸುವ ದೇವರು ಕಷ್ಟವನ್ನು ತಪ್ಪಿಸಿಕೊಳ್ಳುವ ದೇವರಲ್ಲ, ಕಷ್ಟವನ್ನು ಸ್ವೀಕರಿಸುವ ದೇವರು. ಸಹೋದರರೇ, ಹಲವಾರು ಬಾರಿ ನಾವು ಜೀವನದಲ್ಲಿ ವಿಶ್ವಾಸವನ್ನು ಕಳ್ಕೊಳ್ತೀವಿ. ಕಷ್ಟ ನಮಗೆ ಬೇಡ, ಕಷ್ಟ ಬಂದರೆ ಯಾತಕ್ಕೆ ದೇವರು ಕಷ್ಟ ಕೊಡ್ತಾರೆ, ನಮ್ಮನ್ನು ಪ್ರೀತಿಸುವಂಥ ದೇವರು ಯಾತಕ್ಕೆ ನಮ್ಮನ್ನು ಕಷ್ಟಗಳಿಗೆ ಒಳಪಡಿಸ್ತಾರೆ, ದೇವರ ಅಷ್ಟರಲ್ಲಿ ನನ್ನಲ್ಲಿ ಪ್ರೀತಿ ಇದ್ದರೆ ಯಾಕೆ ನನ್ನ ಕಷ್ಟಕ್ಕೆ ಒಳಪಡಿಸಲು ಬಿಡುತ್ತಾರೆ, ಒಂದು ಪ್ರಶ್ನೆನ ದೇವರಿಗೆ ನಾವು ಕೇಳ್ತೀವಿ. ಸರಿಯಲ್ಲ. ಕಷ್ಟಗಳಿಗೆ ಒಳಪಟ್ಟಾಗ, ಕಷ್ಟಗಳನ್ನ ಅನುಭವಿಸಲಿಕ್ಕೆ, ಯಾತನೆಯನ್ನು ಅನುಭವಿಸಲಿಕ್ಕೆ ಬಂದಾಗ ಯೇಸು ತನ್ನ ತಂದೆಯನ್ನು ಪ್ರಶ್ನಿಸಿಲ್ಲ. ತಂದೆಯೇ, ಪ್ರೀತಿಸುವ ದೇವರಾದ ನೀವು, ತಂದೆಯಾದ ದೇವನನ್ನು ಯಾಕೆ ಕಷ್ಟಕ್ಕೆ ಒಳಪಡಿಸ್ತಿದ್ದೀರಾ ಕೇಳಲಿಲ್ಲ. ಬರೀ ಅವ್ರು ಹೇಳಿದಂಥ ಮಾತು, ನನ್ನಿಚ್ಛೆಯಲ್ಲ ನಿಮ್ಮಿಚ್ಛೆ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ.
ದೇವರ ಚಿತ್ತ ಸಹೋದರ ಸಹೋದರರೇ, ಈ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಲು ಯಾರಿಗೂ ನಮಗೆ ಸಾಧ್ಯವಿಲ್ಲ. ಏನೋ ಜೀವನದಲ್ಲಿ ಕೊಡುವಂತಹ ಕಷ್ಟಗಳು ದೇವರು ಯಾವತ್ತು ಕಳಿಸ್ತಾರೆಂದರೆ ಈ ಕಷ್ಟಕ್ಕೆ ನನಗೆ ಒಳಪಡಿಸ್ತೇವೆ ಅಂತಾದರೆ ಇದು ನಮ್ಮ ಒಳ್ಳೆಯದಕ್ಕೆ ಹೊರತು ಯಾವ ಕಾರಣಕ್ಕೂ ನಮ್ಮ ಕೆಟ್ಟದಕ್ಕೆ ದೇವರು ನಮಗೆ ಕಷ್ಟವನ್ನು ಕೊಡಲ್ಲ. ದೇವರು ಖಂಡಿತವಾಗಿ ನಮ್ಮ ಒಳ್ಳೆಯದಕ್ಕೆ ಮಾಡುತ್ತಾರೆ. ನಾನು ಹಿಂದಿನ ಒಂದು ವಿಚಾರಣಾ ಕೇಂದ್ರದಲ್ಲಿರುವಾಗ ಒಂದು ದಿನ ಒಬ್ಬ ಮಹನೀಯರು ನನ್ನ ಬಳಿಗೆ ಬಂದರು. ಕಣ್ಣೀರಿಡುತ್ತಾ ತನ್ನ ಕಷ್ಟಗಳನ್ನು ತೋಡಿಕೊಂಡ್ರು. ಅವರ ಹೆಂಡತಿಗೆ ಕ್ಯಾನ್ಸರ್ ಕಾಯಿಲೆ. ಈ ಕ್ಯಾನ್ಸರ್ ಕಾಯಿಲೆಯಲ್ಲವರು ಬಳಲುತ್ತಿದ್ದರು. ಇದೇ ಒಂದು ಚಿಕಿತ್ಸೆಯನ್ನು ತಗೊಳ್ತಾ ಇರುವಾಗ ಒಂದು ದಿನ ಸಿಡಿಲು ಬಡಿದಂಥ ಒಂದು ಸುದ್ದಿ ಬಂತವರಿಗೆ ಅವರ ಮಗ ಅಪಘಾತದಲ್ಲಿ ತೀರಿ ಹೋದರು, ಅಪಘಾತದಲ್ಲಿ ಸತ್ತೋದ್ರು. ಅದೆಂಥ ಬೇಸರ, ನೋವು. ಈ ನೋವಿನಲ್ಲಿದ್ದರು. ಒಂದೆಡೆ ಹೆಂಡತಿಯ ಆರೋಗ್ಯ ಕೆಟ್ಟಿದೆ, ಇನ್ನೊಂದೆಡೆ ಮಗನನ್ನು ಕಳ್ಕೊಂಡ ನೋವು. ಹೆಚ್ಚು ದಿನಗಳ ಹೋಗಲಿಲ್ಲ. ಅದೆಂತೋ ಇನ್ನೊಬ್ಬಳು ಮಗಳು ಒಬ್ಬಳೇ ಇದ್ದಳು. ಆ ಒಬ್ಬಳೆ ಮಗಳಿಗೆ ಇನ್ನೊಂದು ನಿಗೂಢ ಕಾಯಿಲೆ ಆವರಿಸಿಕೊಂಡಿದ್ದು. ನನ್ನ ಬಳಿಗೆ ಬಂದವರು ಹೇಳಿದರು, ಫಾದರ್ ಯಾಕೀಗಾಗುತ್ತೆ ಫಾದರ್? ದೇವರಿಗೆ ನಾನು ಏನು ಅನ್ಯಾಯ ಮಾಡಿಲ್ಲ, ಹೆಂಡತಿಗೂ ಸುಖವಿಲ್ಲ, ಮಗಳಿಗೂ ಈಗ ಮಗನ ಕಳ್ಕೊಂಡೆ, ಯಾಕೆ ನನ್ನ ಈ ಕಷ್ಟಗಳಿಗೆ ಒಳಪಡಿಸ್ತಾರೆ ದೇವರು? ಯಾಕೆ ನನ್ನ ವಿಶ್ವಾಸ ಪರೀಕ್ಷೆ ಮಾಡ್ತಿದ್ದಾರೆ ಫಾದರ್? ನಾನು ಹೇಳಿದೆ, ಈ ದೇವರು ನಿಮ್ಮನ್ನು ನೀವು ಯಾವ ರೀತಿ ಶಾಪಲ್ಲ, ಶಿಕ್ಷೆ ಅಲ್ಲ, ಇದು ದೇವರು ಖಂಡಿತ ನಿಮ್ಮ ಪ್ರೀತಿಯ ಪರೀಕ್ಷೆಗೆ ಒಳಪಡಿಸ್ತಾರೆ. ಧೈರ್ಯ ತಗೊಳ್ಳಿ, ಎದೆಗುಂದಬೇಡಿ ಅಂತ ನಾನು ಧೈರ್ಯ ಹೇಳಿದೆ. ಸಹೋದರರೇ, ಇವತ್ತು ಲಕ್ಷಗಟ್ಟಲೆ ಜನರು ಕೊರೋನಾ ರೋಗದಲ್ಲಿ ಸಾಯ್ತಿದ್ದಾರೆ. ಅವರೆಂಥ ಪಾಪ ಮಾಡಿದ್ದಾರೆ? ಆಗಿರ್ಬೋದು, ಹಲವಾರು ಜನ ತಪ್ಪು ಮಾಡಿದ್ದಿರ್ಬೋದು, ಆದರೆ ಎಲ್ಲರೂ ತಪ್ಪು ಮಾಡಿಲ್ಲ. ಕೊರೋನಾ ಯಾರನ್ನು ಒಳ್ಳೆಯವರನ್ನು ಕೆಟ್ಟವರಂತ ಅದು ಪ್ರಶ್ನಿಸುವುದಿಲ್ಲ. ಪ್ರತಿಯೊಬ್ಬನ ಸಿಕ್ಕವರನ್ನು ಆವರಿಸಿಕೊಳ್ತಿದ್ದೆ, ವಕ್ಕರಿಸ್ತಿದೆ. ಅಂಥ ಒಂದು ಕೊರೋನಾ ರೋಗದಿಂದ ಅದೆಷ್ಟೋ ಜನರು ಕಷ್ಟಪಡ್ತಿದ್ದಾರೆ. ಯಾಕೆ ಕಷ್ಟ? ಯಾಕೆ ಈ ರೋಗ? ಯಾಕೆ ಈ ರೋಗದಿಂದ ನಮಗೆ ಕಷ್ಟ? ಯಾಕೆ ಲಾಕ್ಡೌನ್ನಿಂದ ನಮಗೆ ಕಷ್ಟ? ಯಾಕೆ ಲಾಕ್ಡೌನ್ನಿಂದ ಡಾಕ್ಟರ್ಗಳಿಗೆ ಕಷ್ಟ? ಆ ಡಾಕ್ಟರ್ಗಳು ಏನು ತಪ್ಪು ಮಾಡ್ತಾರೆ? ಸೇವೆಯನ್ನು ಮಾಡ್ತಿದ್ದಾರೆ. ಆ ಸರ್ಕಾರಿ ಅಧಿಕಾರಿಗಳು ಯಾಕೆ ಕಷ್ಟ? ಪಾಪ ಅವರಿಗೆ ಅವ್ರಿಗೆ ಆರೋಗ್ಯಕ್ಕೋಸ್ಕರ ರಿಸ್ಕ್ ತಗೊಂಡು ಅವ್ರು ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಯಾಕೆ ಈ ಕಷ್ಟ? ಏನೋ ತಪ್ಪು ಮಾಡಿದವರು, ಏನು ತಪ್ಪು ಮಾಡಿಲ್ಲ ಅವರು. ಸಹೋದರರೇ, ಇದೆಲ್ಲ ದೇವರ ಇಚ್ಛೆ, ಎಲ್ಲ ದೇವರ ಇಚ್ಛೆ. ಆ ದೇವರ ರೀತಿ ಖಂಡಿತ ನಾವು ಸ್ವೀಕರಿಸಬೇಕು. ಆದ್ದರಿಂದ ಯಾವತ್ತೂ ಜೀವನದಲ್ಲಿ ಒಂದು ಬರುವಂಥ ಕಷ್ಟಗಳು ಶಾಪ ಅಥವಾ ಶಿಕ್ಷೆ ಎಂಬುದನ್ನು ನಾವು ಸ್ವೀಕರಿಸುವಂತಿಲ್ಲ. ಯೋಹಾನನ ಶುಭ ಸಂದೇಶದಲ್ಲಿ 9ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಆ ಒಬ್ಬ ಹುಡುಗ ಕುರುಡನಾಗಿ ಹುಟ್ಟಿದ ಯೇಸುವಿನ ಬಳಿಗೆ ಬಂದ ಹುಡುಗನಿಗೆ ತಂದಾಗ ಯಾರೋ ಒಬ್ಬರು ಯೇಸುವನ್ನು ಪ್ರಶ್ನಿಸ್ತಾರೆ, ಸ್ವಾಮಿ, ಈ ಹುಡುಗ ಕುರುಡನಾಗಿ ಹುಟ್ಟಿದ್ದಾನೆ, ಯಾಕೆ? ಯಾರ ತಪ್ಪಿಗಾಗಿ ಈತನಿಗೆ ಶಿಕ್ಷೆ ಸ್ವಾಮಿ? ಯೇಸು ಹೇಳಿದ ಮಾತುಗಳು, ಯಾರ ತಪ್ಪಿಗಾಗಿ ಈ ಶಿಕ್ಷೆ ಅವನಿಗೆ ಸಿಕ್ಕಿಲ್ಲ, ದೇವರ ಮಹಿಮೆ ಅವನಿಂದ ಪ್ರಕಟಗೊಳ್ಳುವುದಕ್ಕಾಗಿ. ಅದೇ ಯುವಕನನ್ನು ಯೇಸು ಗುಣಪಡಿಸಿದರು. ಸಹೋದರರೇ, ದೇವರ ಮಹಿಮೆ ಈ ಹುಡುಗನಲ್ಲಿ ಸಾರಲ್ಪಟ್ಟಿದ್ದು. ಅದಕ್ಕಾಗಿ ಆ ಹುಡುಗ ಹಲವಾರು ವರ್ಷ ಜನ್ಮ ಕುರುಡನಾಗಿ ಇರಬೇಕಾಯಿತು. ಇದು ದೇವರ ಇಚ್ಛೆ, ದೇವರ ಮಹಿಮೆಗಾಗಿ. ಆದ್ದರಿಂದ ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದಾಗ ನಮಗೆ ಪಾಪಗೋಸ್ಕರವಲ್ಲ, ನಮ್ಮ ಕೈದು ಶಿಕ್ಷೆ ಎಂಬುದಲ್ಲ, ದೇವರು ಪ್ರೀತಿಯಿಂದ ಈ ಕಷ್ಟಗಳನ್ನು ನಮಗೆ ಕೊಡುತ್ತಾರೆ. ಪ್ರತಿ ಕಷ್ಟದಲ್ಲಿ ದೇವರು ನಮಗೊಂದು ಒಳ್ಳೆಯದನ್ನು ಮಾಡ್ತಾರೆ. ಯೋಬನಿಗೆ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಒಳ್ಳೆಯ ಮನುಷ್ಯನಿಗೆ ಕಷ್ಟಗಳು ಬರುತ್ತವೆ. ಯೋಬನು ಕಷ್ಟಪಟ್ಟನು, ಎಲ್ಲವನ್ನು ಕಳ್ಕೊಂಡನು. ಆದರೆ ಎಲ್ಲವನ್ನು ಕಳ್ಕೊಂಡು ಯೋಬನಿಗೆ ದೇವರು ಸರ್ವವನ್ನು ಕೊಟ್ಟರು. ಅದೇ ಯೋಬನು ಇಡೀ ಮನುಕುಲಕ್ಕೆ ಇವತ್ತು ಆದರ್ಶವಾಗಿದ್ದಾನೆ, ಒಂದು ಪಾಠವನ್ನು ಕಲಿಸುತ್ತಾನೆ.
ಕಷ್ಟಗಳು ದೇವರ ಯೋಜನೆಯೊಂದು ಭಾಗ. ನೀರು ಸಿಗಬೇಕೆಂದರೆ ನಾವು ಬಾವಿ ತೋಡಬೇಕು, ಭೂಮಿಗೆ ನೋವುಂಟು ಮಾಡಬೇಕು. ನಾವೆಲ್ಲೋ ಅಷ್ಟು ಬೆಂಚುಗಳನ್ನು ಕುರ್ಚಿಗಳನ್ನು ಮಾಡ್ತಿದ್ದೇವೆ. ಈ ಪೀಠೋಪಕರಣ ಮಾಡಬೇಕಾದ್ರೆ ಮರ ಕಡಿಬೇಕು, ಸಿಗಿಬೇಕು, ಅದಕ್ಕೂ ನೋವಾಗುತ್ತೆ. ಕಷ್ಟಗಳು ಯಾವತ್ತೂ ಒಳ್ಳೆಯದನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಮಗು ಬೇಕೆಂದರೆ ತಾಯಿ ಖಂಡಿತವಾಗಿ 9 ತಿಂಗಳು ಆ ಮಗುವನ್ನು ಹೊತ್ತುಕೊಂಡು ನೋವನ್ನು ಅನುಭವಿಸಬೇಕು, ಪ್ರಸವ ವೇದನೆಯನ್ನು ಅನುಭವಿಸಬೇಕು. ಇಲ್ಲಾದರೆ ಮಗುವನ್ನು ಪಡೆಯುವಂಥ ಸುಖ ತಾಯಿಗೆ ಸಿಗಲ್ಲ. ಇದೆಲ್ಲವೂ ನೋವಿಲ್ಲದೆ ಸಂತೋಷವಿಲ್ಲ. ಸಹೋದರ ಸಹೋದರರೇ, ಇದನ್ನು ದೇವರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಯೋಹಾನನ ಸುವಾರ್ತೆ ಶುಭ ಸಂದೇಶ 1ನೇ ಅಧ್ಯಾಯ 3ನೇ ಅಧ್ಯಾಯ 16ನೇ ವಾಕ್ಯ ನಮಗೆ ಹೇಳುತ್ತೆ, ತಮ್ಮ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸ್ತಾರೆ, ತಮ್ಮ ಏಕೈಕ ಪುತ್ರನನ್ನೇ ಲೋಕಕ್ಕೆ ಅವರು ಕೊಟ್ಟರು, ತ್ಯಾಗ ಮಾಡಿದ್ದರು. ತನ್ನ ಏಕೈಕ ಪುತ್ರನನ್ನು ತ್ಯಾಗ ಮಾಡಿ ಶಿಲುಬೆಯ ಮರಣಕ್ಕೆ ಒಳಪಡಿಸುವುದು ಅದು ಸಾಮಾನ್ಯ ತ್ಯಾಗವಲ್ಲ, ಬರೀ ಪ್ರೀತಿಗಾಗಿ ತ್ಯಾಗ. ಇದನ್ನು ದೇವರು ಮಾಡಿದ್ದರೆಂದರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ತ್ಯಾಗವನ್ನು ಮಾಡಲೇಬೇಕು, ಕಷ್ಟಗಳನ್ನು ಅನುಭವಿಸಲೇಬೇಕು. ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಮಗೆ ಹೇಳಲಾಗಿದೆ, ದೇವರ ವಾಕ್ಯ ಹೇಳುತ್ತೆ, ಕಷ್ಟವು ನಮ್ಮ ಜೀವನದಲ್ಲಿ ಒಂದು ರಕ್ಷಣೆಯ ಒಂದು ಭಾಗ. ಖಂಡಿತ ಅದನ್ನು ಅನುಭವಿಸಬೇಕು. ಪೇತ್ರನು ತನ್ನ ಪತ್ರದಲ್ಲಿ 3ನೇ ಅಧ್ಯಾಯದಲ್ಲಿ 17ನೇ ವಾಕ್ಯದಲ್ಲಿ ಹೇಳ್ತಾರೆ, ಮಾಡಬಾರದ ಕಷ್ಟಕ್ಕೆ ತಪ್ಪಿಗಾಗಿ ನಾವು ಕಷ್ಟಪಡಬೇಕು. ಇದುವೇ ನಿಜವಾದ ಪ್ರೀತಿಗಾಗಿ ನಾವು ಪಡುವಂಥ ಕಷ್ಟ. ಸಹೋದರ ಸಹೋದರರೇ, ಕಷ್ಟವನ್ನು ಅರ್ಥೈಸಿಕೊಳ್ಳೋಣ. ಕಷ್ಟಗಳು ಬಂದಾಗ ಹೆದರುವುದು ಬೇಡ, ಧೈರ್ಯವಾಗಿರೋಣ. ಪ್ರತಿಯೊಂದು ಕಷ್ಟ ದೇವರು ನಮ್ಮ ಪ್ರೀತಿಗೋಸ್ಕರ ಕೊಡುತ್ತಾರೆ. ಕಲ್ವಾರಿ ಬೆಟ್ಟದಲ್ಲಿ ಯಾಕಾಗಿ ಯೇಸು ತ್ಯಾಗವನ್ನು ಮಾಡಿದರು? ಅವರು ಶಿಲುಬೆಯಲ್ಲಿ ಮೇಲೆ ಕಷ್ಟಪಟ್ಟಾಗ, ಯಾತನೆ ಅನುಭವಿಸಿದಾಗ, ಅವರು ತನ್ನ ಜೀವನ ತೆತ್ತಾಗ ಕೋಟಿ ಕೋಟಿ ಜನರಿಗೆ ಅವರು ಬಿಡುಗಡೆಯನ್ನು ನೀಡಿದರು. ನೆನಪಿಸೋಣ, ಕೋಟಿ ಕೋಟಿ ಜನಗಳಿಗೆ ಬಿಡುಗಡೆ ಸಿಕ್ಕಿತ್ತು ಅವರ ಒಂದು ಮರಣದಿಂದ. ಹಾಗಾದರೆ ಕಲ್ವಾರಿ ಬೆಟ್ಟ ಅಲ್ಲಿಗೆ ನಿಂತಿಲ್ಲ, ಕಲ್ವಾರಿಯ ಬಲಿದಾನ ಅಲ್ಲಿಗೆ ನಿಂತಿಲ್ಲ. ಪವಿತ್ರ ಗುರುವಾರದಂದು ಯೇಸುವು ಆ ಕೈಯಲ್ಲಿ ರೊಟ್ಟಿಯನ್ನು ಹಿಡಿದುಕೊಂಡು ಹೇಳಿದರು, ಇದು ರೊಟ್ಟಿ, ಇದು ನನ್ನ ಶರೀರ. ಪಾನ ಪಾತ್ರೆಯನ್ನು ತೆಗೆದುಕೊಂಡು ಅವರು ಹೇಳಿದರು, ಇದು ನನ್ನ ರಕ್ತ, ಹೊಸ ಒಡಂಬಡಿಕೆಯ ರಕ್ತ. ಮನುಷ್ಯರಿಗಾಗಿ ಸಮರ್ಪಿಸಲು ಹರಿಸಲಾಗುವ ರಕ್ತ, ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವ ನನ್ನ ರಕ್ತ, ನನ್ನ ಸ್ಮರಣೆಗಾಗಿ ಇದನ್ನು ಮಾಡಿರಿ. ಸಾಂಕೇತಿಕ ರೂಪದಲ್ಲಿ ಗುರುವಾರ ಮಾಡಿದ್ದನ್ನು ಯೇಸು ಶುಕ್ರವಾರದಿಂದ ಶುಭ ಶುಕ್ರವಾರ ಕಲ್ವಾರಿ ಬೆಟ್ಟದಲ್ಲಿ ತನ್ನ ನಿಜವಾದ ಬಲಿದಾನದ ಮೂಲಕ ತೋರಿಸಿಕೊಟ್ಟರು. ಹಾಗಾದರೆ ಸಹೋದರ ಸಹೋದರರೇ, ಯೇಸು ನಮಗೆ ಹೇಳಿದ ಮಾತು, ನನ್ನ ಸ್ಮರಣೆಗಾಗಿ ಇದನ್ನು ಮಾಡಿರಿ. ಹಾಗಾದರೆ ಅದೇ ಬಲಿದಾನವನ್ನು ಪ್ರತಿ ಗುರುಗಳು ಪ್ರತಿಯೊಂದು ಚರ್ಚಿನಲ್ಲಿ ಪ್ರತಿದಿನ ಪುನಃ ಸ್ಮರಣೆಗಾಗಿ ನಾವು ಅರ್ಪಿಸುವಾಗ ಸಾಂಕೇತಿಕವಾಗಿ ಅರ್ಪಿಸುತ್ತೇವೆ. ಆ ನಿಜವಾದ ಬಲಿದಾನ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟಗಳಲ್ಲಿ, ನೋವುಗಳಲ್ಲಿ, ಆ ಕಷ್ಟಗಳಲ್ಲಿ ನಮ್ಮನ್ನು ಖಂಡಿತವಾಗಿ ಮುರಿದುಕೊಂಡಾಗ, ನಮ್ಮ ರಕ್ತವನ್ನು ಹರಿಸಿದಾಗ, ಕಷ್ಟಗಳನ್ನು ಸ್ವೀಕರಿಸುವಾಗ ನಾವು ನಿಜವಾದ ಕಲ್ವಾರಿ ಬೆಟ್ಟದಲ್ಲಿ ಪಾಲ್ಗೊಳ್ಳುತ್ತೇವೆ. ಇದರ ಮೂಲಕ ಯೇಸುವಿನ ಆ ರಕ್ಷಣೆಯ ಕೆಲಸ ಕೋಟಿ ಕೋಟಿ ಜನರಿಗೆ ಅಂದು ಯೇಸು ಬಿಡುಗಡೆಯನ್ನು ನೀಡಿದ್ದನ್ನು ನಮ್ಮ ಕಷ್ಟದಲ್ಲಿ ಪುನರಾವರ್ತಿಸಿ ಅದನ್ನು ಇದೇ ಬಿಡುಗಡೆಯನ್ನು ಹಲವಾರು ಕೋಟಿ ಕೋಟಿ ಜನರಿಗೆ ಕೊಡಲು ಒಳ್ಳೆಯವರು ಆದ ಮನುಷ್ಯನಿಗೆ ಕಷ್ಟ ಕೊಟ್ಟು ದೇವರನ್ನು ನಮ್ಮನ್ನು ಆರಿಸ್ತಾರೆ. ಇದುವೇ ಕಷ್ಟದ ಅರ್ಥ. ಹಾಗಾದರೆ ಕಷ್ಟವೆಂಬುದು ದೇವರ ಯೋಜನೆಯಲ್ಲಿ ನಮ್ಮನ್ನು ಪಾಲ್ಗೊಳಿಸುವ ಒಂದು ವಿಧಾನ ಹೊರತು ಇದು ಶಿಕ್ಷೆಯಲ್ಲ. ಆದ್ದರಿಂದ ಜೀವನದಲ್ಲಿ ಕಷ್ಟಗಳು ಬರುವೊಂದು ಸ್ವೀಕರಿಸೋಣ. ಸಹೋದರ ಸಹೋದರರೇ, ಕಷ್ಟಪಡುವ ಮನುಕುಲಕ್ಕಾಗಿ ಧೈರ್ಯ ತುಂಬೋಣ. ಈ ಕೊರೋನಾ ರೋಗದಿಂದಾಗಿ ಮನುಷ್ಯ ಸಂಕಷ್ಟಕ್ಕೆ ಒಳಪಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಧೈರ್ಯ ತುಂಬುತ್ತಾ ಅವರಿಗಾಗಿ ನಾವು ಇವತ್ತು ಪ್ರಾರ್ಥಿಸೋಣ. ಎಲ್ಲರೂ ಒಂದು ಗಳಿಗೆ ಈಗ ನಾವು ದೇವರಿಗೆ ಆ ಎಲ್ಲರನ್ನ ಸಮರ್ಪಿಸೋಣ. ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ಜೀವನದಲ್ಲಿ ಒಂದು ಹಾಡನ್ನು ನೋಡೋಣ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ. ಕಷ್ಟಗಳು ಬರುತ್ತವೆ,
ಅದೆಷ್ಟೋ ಕಷ್ಟಗಳನ್ನು ನಿಮಗೆ ಬಂದಿವೆ, ನನಗೆ ಬಂದಿವೆ. ಅದೆಷ್ಟೋ ಮನುಕುಲಕ್ಕೆ ಬಂದಿವೆ. ಕಷ್ಟದಲ್ಲಿ ಮನುಷ್ಯನು ಕದ್ದಿದ್ದಾನೆ, ಯಾತನೆಗೆ ಒಳಪಟ್ಟಿದ್ದಾನೆ. ಆ ಯೇಸುವಿನಂತೆ ನಾವೆಲ್ಲರೂ ಹೇಳೋಣ, ನನ್ನ ಚಿತ್ತವಲ್ಲ ದೇವ, ನಿನ್ನ ಚಿತ್ತ. ಆ ದೇವರ ಚಿತ್ತಕ್ಕೆ ನಾವು ತಲೆ ಬಾಗೋಣ. ದೇವರ ಚಿತ್ತವನ್ನು ನಾವು ಸ್ವೀಕರಿಸೋಣ. ದೇವರ ಚಿತ್ತದಂತೆ ನನ್ನ ಜೀವನದಲ್ಲಿ ನಡೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ದೇವರ ಚಿತ್ತವೇ ನಮ್ಮ ಚಿತ್ತ. ನಾವೆಲ್ಲರೂ ಆ ವಿಶ್ವಾಸವನ್ನು ಯೇಸುವಿನಲ್ಲಿ ಸಮರ್ಪಿಸೋಣ, ಹೇಳುತ್ತಾ, ದೇವ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ. ಏನೋ ನನ್ನ ಜೀವನದಲ್ಲಿ ನಡೆದೆ, ಇದೆಲ್ಲವೂ ನಿನ್ನ ಚಿತ್ತ. ಆ ಚಿತ್ತಕ್ಕೆ ದೇವ ನಾನು ತಲೆ ಬಾಗುತ್ತೇನೆ. ನನ್ನ ಜೀವನದಲ್ಲಿ ನೀವು ಕೊಟ್ಟಂಥ ಪ್ರತಿಯೊಂದು ಕಷ್ಟಗಳನ್ನು ನಾನು ಪ್ರೀತಿಯಿಂದ ಸ್ವೀಕರಿಸ್ತೇನೆ ದೇವ. ಪ್ರತಿಯೊಂದು ಕಷ್ಟದಲ್ಲಿ ನಿಮ್ಮ ಪ್ರೀತಿಯನ್ನು ಅನುಭವಿಸುತ್ತಿದ್ದೇನೆ ದೇವ. ಆ ನಿನ್ನ ಚಿತ್ತವನ್ನು ನೆರವೇರಿಸುತ್ತಾ ಕಲ್ವಾರಿ ಬೆಟ್ಟದಲ್ಲಿ ನೀವು ಪಟ್ಟಂಥ ಪಾಡಿನಲ್ಲಿ ಪಾಲ್ಗೊಳ್ತೇನೆ ದೇವ. ನನ್ನ ಜೀವನವನ್ನೇ ನಿಮಗೆ ಪೂರ್ತಿಯಾಗಿ ಸಮರ್ಪಿಸ್ತೇನೆ ದೇವ. ಎಲ್ಲವೂ ನಿಮ್ಮ ಇಚ್ಛೆಯಂತೆ ನನ್ನ ಜೀವನದಲ್ಲಿ ನೆರವೇರಲಿ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ. ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ. ದಾಸನು ನಾನು ಈಶನು ನೀನೇ ದೇವಾ, ದಾಸನು ನಾನು ಈಶನು ನೀನೇ ದೇವ. ದಾಸನು ನಾನು ಈಶನು ನೀನೇ ದೇವಾ, ದಾಸನು ನಾನು ಈಶನು ನೀನೇ ದೇವ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ. ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ. ನಾನೇನು ಅಲ್ಲ ನೀನಾದೆಯಲ್ಲ, ನಾನೇನು ಅಲ್ಲ ನೀನಾದೆಯಲ್ಲ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ. ಸ್ವಾಮಿ ಯೇಸುವೆ, ಜೀವನದ ಕಷ್ಟ ನೋವುಗಳನ್ನೆಲ್ಲ ನಿಮ್ಮ ಪಾದದಲ್ಲಿ ಸಮರ್ಪಿಸ್ತೇನೆ. ಸ್ವಾಮಿ ಯೇಸುವೆ,
ಹಲವಾರು ಬಾರಿ ಕಷ್ಟಗಳನ್ನು ನಾನು ಎದುರಿಸ್ತಿರುವಾಗ, ಜೀವನದಲ್ಲಿ ಸಂಕಷ್ಟಗಳು ಬರುವಾಗ, ನೋವನ್ನು ಅನುಭವಿಸುವಾಗ, ಸ್ವಾಮಿ ಆ ಒಂದು ಪ್ರಶ್ನೆ ನನ್ನಲ್ಲಿ ಹೇಳುವಾಗ, ಯಾಕೆ ನೋವು, ಏನು ಯಾವ ತಪ್ಪಿಗಾಗಿ ನನಗೆ ಶಿಕ್ಷೆ ಸ್ವಾಮಿ? ಆ ಓಲಿವ್ ತೋಟದಲ್ಲಿ ತಂದೆಯ ಪಾದಕ್ಕೆರಗಿ ನೀವು ಮಾಡಿದಂತ ಪ್ರಾರ್ಥನೆ ನನಗೆ ಶಕ್ತಿ ಸ್ವಾಮಿ. ಆ ತಂದೆಯ ಪಾದದ ಬಳಿಗೆ ನೀವು ಸಮರ್ಪಿಸಿ, ನನ್ನ ಚಿತ್ತವಲ್ಲ ದೇವಾ, ನಿನ್ನ ಚಿತ್ತ ದೇವ ಅಂತ ಪೂರ್ತಿಯಾಗಿ ನಿಮ್ಮ ತಂದೆಯ ಇಚ್ಛೆಗೆ ನೀವೇ ಸಮರ್ಪಿಸಿದ್ರಿ ಸ್ವಾಮಿ ಯೇಸುವೆ. ಇಡೀ ಮನುಕುಲದ ಕಷ್ಟಗಳನ್ನು ನಾವು ಇವತ್ತು ನಿಮಗೆ ಸಮರ್ಪಿಸುತ್ತೇವೆ. ಏನು ಈ ಲೋಕದ ನಡೆಯುತ್ತಿದೆ, ಕೊರೋನಾ ರೋಗದಿಂದಾಗಿ ಬರುವಂತಹ ಈ ಕಷ್ಟ ಸಂಕಷ್ಟಗಳನ್ನು ಇಡೀ ಮನುಕುಲವೇ ಪ್ರಶ್ನಿಸುತ್ತಿರುವಾಗ ಸ್ವಾಮಿ, ಎಲ್ಲವೂ ನಿಮ್ಮ ಇಚ್ಛೆಂತ ನಮಗೆ ಸ್ವೀಕರಿಸಲು ನಮಗೆಲ್ಲರಿಗೂ ಧೈರ್ಯ ಕೊಡಿರಿ ಸ್ವಾಮಿ, ಧೈರ್ಯ ಕೊಡಿರಿ. ನಮ್ಮ ವಿಶ್ವಾಸವನ್ನು ವೃದ್ಧಿಸಿರಿ ಸ್ವಾಮಿ, ವಿಶ್ವಾಸವನ್ನು ವೃದ್ಧಿಸಿರಿ ಸ್ವಾಮಿ. ದೇವರ ಆ ಕರುಣೆಗೋಸ್ಕರ ನಾವು ಪ್ರಾರ್ಥಿಸೋಣ. ನಿಮ್ಮ ಉತ್ತರ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ದೇವರ ವಿಶೇಷ ಲಕ್ಷಣವಾದ ದೈವ ಕರುಣೆಯೇ ನಮ್ಮಲ್ಲಿ ಕರುಣೆ ತೋರಿರಿ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಗ್ರಹಿಸಲಾಗದಂತ ರಹಸ್ಯವಾದ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಅತಿ ಪರಿಶುದ್ಧ ಪರಮತ್ರಿತ್ವದ ತ್ರಾಸ್ಯದ ಮೂಲಕ ಹೊರಹೊಮ್ಮುವ ಬೊಗ್ಗೆಯಾದ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಸಂಪೂರ್ಣ ಜೀವದ ಸಂತೋಷದ ಚಿಲುಮೆಯಾದ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಸ್ವರ್ಗಕ್ಕೂ ಮಿಗಿಲಾದಂತಹ ದೇವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ಪವಾಡಗಳ ಮತ್ತು ಅದ್ಭುತಗಳ ಉಗಮವಾದ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಇಡೀ ವಿಶ್ವವನ್ನು ವ್ಯಾಪಿಸಿರುವ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಅವತರಿಸಿದ ವಾರ್ತೆಯ ವ್ಯಕ್ತಿಯಾಗಿ ಭೂಲೋಕಕ್ಕೆ ಬಂದ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಯೇಸುವಿನ ತೆರೆದ ಹೃದಯದ ಗಾಯದಿಂದ ಹೊರ ಹೊಮ್ಮಿದ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ವಿಶೇಷವಾಗಿ ಪಾಪಿಗಳಾದ ನಮಗೆ ಯೇಸುವಿನ ಹೃದಯದಲ್ಲಿ ನೆಲೆಸಿರುವ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಪರಮ ಪ್ರಸಾದ ಸಂಸ್ಥಾಪನೆಯಲ್ಲಿ ಗ್ರಹಿಸಲಾಗದಂತಹ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಪರಮ ಪವಿತ್ರ ಧರ್ಮಸಭೆ ಉಗಮಕ್ಕೆ ಕಾರಣವಾದ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಪವಿತ್ರ ಸ್ನಾನ ದೀಕ್ಷಾ ಸಂಸ್ಕಾರದಲ್ಲಿರುವ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಪವಿತ್ರ ಕ್ರಿಸ್ತ ಯೇಸುವಿನ ಮೂಲಕ ಸತ್ ಸಂಬಂಧದಲ್ಲಿ ಭಾಗವಹಿಸಿದ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ನಮ್ಮ ಜೀವನದ ಯಾತ್ರೆಯಲ್ಲಿ ನಮ್ಮೊಂದಿಗೆ ನಡೆಯುವಂತಹ ದೈವ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ನಿತ್ಯ ಜೀವವನ್ನೇ ನಮಗೆ ನೀಡುವ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ನಮ್ಮ ಜೀವನದ ಪ್ರತಿಯೊಂದು ಗಳಿಗೆಯಲ್ಲೂ ನಮ್ಮೊಂದಿಗಿರುವ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡುವ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಘೋರ ಹೃದಯದ ಪಾಪಿಗಳನ್ನು ಮನ ಪರಿವರ್ತಿಸುವ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ದೇವರ ಎಲ್ಲಾ ರಹಸ್ಯಗಳನ್ನು ಗ್ರಹಿಸುವಂತಹ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಪ್ರತಿಯೊಂದು ಕ್ಲೇಶದಿಂದ ನಮ್ಮನ್ನು ಮುಕ್ತಿಗೊಳಿಸುವಂತಹ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಶೂನ್ಯದಿಂದ ನಮ್ಮನ್ನು ಉಂಟು ಮಾಡಿದ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ನಮ್ಮ ತೋರಿರಿ. ಪ್ರತಿಯೊಂದು ಕಾರ್ಯಗಳಲ್ಲಿ ನೆರವಾಗುವ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಸಂಕಟದ ಹೃದಯಗಳಿಗೆ ಮಧುರ ಪರಿಹಾರವಾದ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಹತಾಶವಾದ ಆತ್ಮಗಳಿಗೆ ಭರವಸೆಯಾದ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಭಯದಿಂದ ಆವೃತವಾದ ಆತ್ಮಗಳಿಗೆ ಶಾಂತಿಯನ್ನು ಹೃದಯಕ್ಕೆ ಸಾಂತ್ವನಗಳನ್ನು ತರುವ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಪವಿತ್ರ ಆತ್ಮಗಳ ಹರ್ಷ ಹಾಗೂ ಆನಂದಾನುಭೂತಿಯಾದ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಭರವಸೆ ಇಲ್ಲದವರಿಗೆ ಭರವಸೆ ಮೂಡಿರುವಂತಹ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಕೊರೋನಾ ರೋಗಿಗಳಿಗೆ ರೋಗದಿಂದ ಕಷ್ಟಪಡುವಂತಹ ರೋಗಿಗಳಿಗೆ ಬಿಡುಗಡೆ ನೀಡುವಂತಹ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಕೊರೋನಾ ರೋಗಿಗಳ ಸೇವೆ ಮಾಡುವಂತಹ ವೈದ್ಯರನ್ನ, ದಾದಿಯರನ್ನ ಹಾಗೂ ಪೊಲೀಸ್ ವರ್ಗದವರನ್ನ, ಅಧಿಕಾರಿ ವರ್ಗದವರನ್ನ ರಕ್ಷಿಸುವಂತಹ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ. ಕೊರೋನಾ ರೋಗದಿಂದ ಬಿಡುಗಡೆ ನೀಡಲು ಶ್ರದ್ಧೆಯಿಂದ ಕೆಲಸ ಮಾಡುತ್ತಿರುವ ಎಲ್ಲ ನಮ್ಮ ಸರ್ಕಾರದ ಮುಖ್ಯಸ್ಥರ ಪ್ರತಿಯೊಂದು ಅಧಿಕಾರಿಗಳನ್ನು, ಮಂತ್ರಿಗಳನ್ನು, ಎಲ್ಲ ದೇಶದ ನಾಯಕರನ್ನ ರಕ್ಷಿಸುವಂತಹ ದೈವ ಕರುಣೆಯೇ ಸ್ವಾಮಿ, ನಮ್ಮಲ್ಲಿ ಕರುಣೆ ತೋರಿರಿ.
ದೇವರ ಕರುಣೆ, ದೈವ ಕರುಣೆ. ಆ ದೈವ ಕರುಣೆ ಮನುಷ್ಯನಿಗೆ ನೀಡುವಂಥ ದೈವ ಕರುಣೆ. ಆ ಒಂದು ದೈವ ಕರುಣೆಗೆ ನಾವೆಲ್ಲರೂ ಸಮರ್ಪಿಸೋಣ. ಸಹೋದರ ಸಹೋದರರೇ, ಎಲ್ಲ ಈಗ ಪ್ರತಿಯೊಬ್ಬರ ಎಲ್ಲರ ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ಸಮರ್ಪಿಸೋಣ. ಕೆಲವೇ ಕ್ಷಣಗಳಲ್ಲಿ ನಾವು ದೇವರ ಆಶೀರ್ವಾದಗಳನ್ನು ಪಡೆಯಲಿದ್ದೇವೆ. ದೈವ ಕರುಣೆಯ ಆ ಪವಿತ್ರ ಆಶೀರ್ವಾದವನ್ನು ಪಡೆಯುವ ಮೊದಲು ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ದೇವರಿಗೆ ಸಮರ್ಪಿಸೋಣ. ಒಂದು ಗಳಿಗೆ ನಾವೆಲ್ಲರೂ ಆ ಯೇಸುವಿನಲ್ಲಿ ಪ್ರತಿಯೊಂದು ನಮ್ಮ ಜೀವನದ ಸಂಕಷ್ಟಗಳನ್ನು ನಿವೇದಿಸೋಣ. ಒಂದು ಕಡೆಗೆ ಎಲ್ಲ ವಿಶ್ವದಲ್ಲಿ ನರಳುತ್ತಿರುವ ಎಲ್ಲ ಕೊರೋನಾ ರೋಗಿಗಳಿಗಾಗಿ ದೇವರಿಗೆ ಅವರುಗಳಿಗಾಗಿ ಪ್ರಾರ್ಥಿಸೋಣ. ಅವರ ಜೀವನಕ್ಕೆ ದೇವರು ರಕ್ಷಣೆಯನ್ನು ನೀಡಲಿ. ಈ ಕೊರೋನಾ ರೋಗಿಗಳಿಗೆ ಮದ್ದನ್ನು ಕಂಡುಹಿಡುವಂಥ ವಿಜ್ಞಾನಿಗಳಿಗೆ ದೇವರ ಆಶೀರ್ವಾದವನ್ನು ಕೊಡೋಣ. ಯಾಕೆಂದರೆ ಈ ರೋಗಕ್ಕೊಂದು ಮದ್ದು ಬೇಗ ಕಂಡು ಹಿಡಿಯಲ್ಪಡಲಿ. ಈ ರೋಗಕ್ಕೆ ಒಳಪಟ್ಟಿರುವಂಥ ಈ ರೋಗಿಗಳಿಗೆ ಬಿಡುಗಡೆ ಸಿಗಲಿ. ಮನುಕುಲಕ್ಕೆ ಒಂದು ಆಶಾವಾದ ಭರವಸೆ ಸಿಗಲಿ. ಆ ರೋಗಕ್ಕೆ ಮದ್ದು ಹಿಡಿಯುವಂಥ ಪ್ರತಿ ಎಲ್ಲ ವಿಜ್ಞಾನಿಗಳಿಗೆ, ಸಂಶೋಧಕರಿಗೆ ನಾವು ಪ್ರಾರ್ಥಿಸೋಣ. ಭಾರತ ಸರ್ಕಾರ ಮತ್ತು ವಿಶ್ವದ ಎಲ್ಲ ರಾಷ್ಟ್ರಗಳ ಸರ್ಕಾರಗಳಿಗಾಗಿ ಪ್ರಾರ್ಥಿಸೋಣ. ಈ ರೋಗದಿಂದ ಕಷ್ಟಪಡುವಂತಹ ಜನರಿಗೆ ಅವರಿಗೆ ಬಿಡುಗಡೆಯನ್ನು ನೀಡಲು, ಅವರಿಗೆ ರಕ್ಷಣೆ ನೀಡಲು ಬೇಕಾದಂಥ ಸೂಕ್ತ ಯೋಜನೆಗಳನ್ನು ರೂಪಿಸಿಕೊಂಡು ಆ ಯೋಜನೆಗಳ ಮೂಲಕ ಜನರನ್ನು ರಕ್ಷಿಸುವಂಥ ಕಾರ್ಯದಲ್ಲಿ ಆ ಸರ್ಕಾರಗಳೆಲ್ಲ ಆಶೀರ್ವದಿಸಲ್ಪಡಲಿ. ಈ ರೋಗದ ವಿರುದ್ಧ ಹೋರಾಡ್ತಿರುವ ಪ್ರತಿ ಧರ್ಮ ಜಾತಿ ಭೇದ ಇಲ್ಲದೆ ಪ್ರತಿಯೊಂದು ಸಮುದಾಯದಿಂದ ತುಂಬ ಕಷ್ಟಪಟ್ಟು ಹೋರಾಡುವ ಪ್ರತಿಯೊಂದು ಆ ಹೋರಾಟಗಾರರಿಗೆ, ಕೊರೋನಾ ರೋಗದ ವಿರುದ್ಧ ಹೋರಾಡುವ ಈ ಎಲ್ಲ ಸೇನಾನಿಗಳಿಗೆ ಎಲ್ಲರಿಗಾಗಿ ನಾವು ಪ್ರಾರ್ಥಿಸೋಣ. ದೇವರು ಅವರಿಗೆ ರಕ್ಷಣೆಯನ್ನು ನೀಡಲಿ. ಈ ಕೊರೋನಾ ರೋಗದಿಂದಾಗಿ ಅದೆಷ್ಟೋ ಜನರು ಇವತ್ತು ಊಟ, ನೀರು, ಅನ್ನ ಇಲ್ಲದೆ ಕಷ್ಟಗಳಿಗೆ ಆಹಾರಕ್ಕಾಗಿ ಪರದಾಡುತ್ತಿದ್ದಾರೆ. ಅದೆಷ್ಟೋ ಜನ ತಮ್ಮ ಊರುಗಳಿಗೆ ಹೋಗದೆ ಎಲ್ಲೋ ಒಂದು ಆಶ್ರಯವಿಲ್ಲದೆ ಪರದಾಡುತ್ತಿದ್ದಾರೆ. ಅವರಿಗೋಸ್ಕರ ಪ್ರಾರ್ಥಿಸೋಣ. ಒಂದು ವ್ಯವಸ್ಥೆ ಆಗಿ ಅವರ ಊರುಗಳಿಗೆ ಹೋಗಲು ಅಥವಾ ಅವರ ಕೆಲಸ ಅವರಿಗೆ ಸಿಗಲು ಒಂದು ವ್ಯವಸ್ಥೆ, ದಿನನಿತ್ಯದ ಆಹಾರ ಅವರಿಗೆ ಸಿಗಲು ಪ್ರಾರ್ಥಿಸೋಣ. ಅದೆಷ್ಟೋ ಜನರು ಈ ದಿನಗಳಲ್ಲಿ ತಮ್ಮ ಏನು ಸಂಬಂಧದಲ್ಲಿದ್ದ ಎಲ್ಲವನ್ನು ತ್ಯಾಗ ಮಾಡಿಕೊಂಡು ಈ ಜನರಿಗೆ ಊಟ ಬಡಿಸುವಂಥ ಆಹಾರವನ್ನು ನೀಡುವಂಥ ಒಳ್ಳೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ. ಅದೆಲ್ಲ ಇಂತಹ ದಾನಿಗಳಿಗೋಸ್ಕರ ಪ್ರಾರ್ಥಿಸೋಣ. ದೇವರವರಿಗೆ ಆಶೀರ್ವಾದವನ್ನು ನೀಡಲಿ. ಅವರು ಮಾಡುವಂಥ ತ್ಯಾಗಕ್ಕೆ ಆ ದೇವರ ಆಶೀರ್ವಾದ ಅವರಿಗೆ ಲಭಿಸಲೆಂದು ಪ್ರಾರ್ಥಿಸೋಣ. ಈ ರೋಗದ ಸಮಯದಲ್ಲಿ ಪ್ರತಿಯೊಂದು ರೀತಿಯಲ್ಲಿ ಸಹೋದರ ನಮ್ಮದೇ ಅದೆಷ್ಟೋ ಜನರು ಪರದೇಶದಲ್ಲಿದ್ದಾರೆ. ಎಲ್ಲ ಸಾರಿಗೆ ವ್ಯವಸ್ಥೆ ಇವತ್ತು ಸಂಪೂರ್ಣವಾಗಿ ಸ್ಥಗಿತವಾಗಿದ್ದುದರಿಂದ ಅದೆಷ್ಟೋ ಜನರು ಎಲ್ಲೆಲ್ಲೋ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಮನೆಗೆ ಬರಲು ಆಗದೆ ಒದ್ದಾಡುತ್ತಿದ್ದಾರೆ. ಅವರಿಗೋಸ್ಕರ ಪ್ರಾರ್ಥಿಸೋಣ. ಅವರೆಲ್ಲಿದ್ದಾರೆ ಅಲ್ಲಿ ರಕ್ಷಣೆ ಸಿಗಲಿ. ಆ ರೋಗದಿಂದ ರಕ್ಷಣೆ ಸಿಗಲಿ, ಕಷ್ಟಗಳಿಂದ ರಕ್ಷಣೆ ಸಿಗಲಿ. ಅವರಿಗೋಸ್ಕರ ಪ್ರಾರ್ಥಿಸೋಣ. ಸಹೋದರ ಸಹೋದರರು, ಈ ದಿನಗಳಲ್ಲಿ ಅದೆಷ್ಟೋ ಜನ ನಾವು ಪ್ರಾರ್ಥನೆ ಇಲ್ಲದೆ ಪೂಜೆ ಇಲ್ಲದೆ ಪ್ರಾರ್ಥನೆ ನಾವು ಕಷ್ಟಪಡ್ತಾ ಇದ್ದೀವಿ. ಆ ಒಂದು ಪ್ರಾರ್ಥನೆಯ ಅನುಭವ ನಮಗಿಲ್ಲ. ದೇವರಿಂದ ದೂರವಾದಾಗ ಕಂಡು ಬರೋ ಸಮಯದಲ್ಲಿ ಬೇಗ ಈ ಲಾಕ್ಡೌನ್ ಕೊನೆಗೊಳ್ಳಲಿ, ರೋಗ ನಿಲ್ಲಲಿ, ಈ ದೇವರನ್ನ ಒಟ್ಟಿಗೆ ನಾವು ಆರಾಧಿಸುವಂಥ ಭಾಗ್ಯ ನಮಗೆ ಸಿಗಲಿ. ಪರಮ ಪ್ರಸಾದದಲ್ಲಿರುವ ಯೇಸುವಿನ ಕಾಲ ಬಳಿ ಬಂದು ನಾವೆಲ್ಲರೂ ಒಂದಾಗುವ ಒಂದು ಅವಕಾಶ ಪುನಃ ಲಭಿಸಲೆಂದು ಪ್ರಾರ್ಥಿಸೋಣ. ಈ ದಿನಗಳಲ್ಲಿ ಪ್ರತ್ಯೇಕವಾಗಿ ಅನೇಕರು ಕಷ್ಟಪಟ್ಟಿದ್ದಾರೆ. ಆ ಕಷ್ಟಪಡುವ ಜನರಿಗೋಸ್ಕರ ಪ್ರಾರ್ಥಿಸೋಣ. ನಿಮ್ಮೆಲ್ಲರ ಇಚ್ಛೆ ಕೋರಿಕೆಗಳನ್ನು ದೇವರಿಗೆ ಸಲ್ಲಿಸಿ, ಪರಮ ಪ್ರಸಾದದಲ್ಲಿರುವ ಎಲ್ಲರ ಸಹೋದರ ಸಹೋದರಿ ಅದೆಷ್ಟೋ ಜನರು ಈ ಪ್ರಾರ್ಥನೆಯಲ್ಲಿ ಈಗಳಿಗೆ ಭಾಗವಹಿಸ್ತಿದ್ದೀರಾ. ಎಲ್ಲರೂ ನೀವು ನಿಮ್ಮ ಕೋರಿಕೆಗಳನ್ನ, ಪ್ರಾರ್ಥನೆ, ನಿಮ್ಮ ಮನೆಯ ಎಲ್ಲ ಪ್ರತಿಯೊಂದು ಕೋರಿಕೆಗಳನ್ನು, ಕುಟುಂಬದ ಕೋರಿಕೆಗಳನ್ನು ಎಲ್ಲವನ್ನ ಯೇಸುವಿನ ಪಾದಗಳಿಗೆ ಸಮರ್ಪಿಸಿ, ಅದೆಲ್ಲ ಸಮರ್ಪಿಸ್ತಾ ಹಾಡೋಣ.
ಆ ಹಾಡಿನ ನಂತರ ನಾವು ದೇವರ ಆಶೀರ್ವಾದಗಳನ್ನು ಪಡೆಯೋಣ. ಎಂತ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ, ಆಳೆಯಜ್ಞವೋ ಸವಿದಿಗೆ ಎಡೆ ಎತ್ತಿ ನಿಂತಿದೆ, ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೋ ಸುತನಿಗೋ ಈರ್ವರಿಂದೊರಡುವ ಪವಿತ್ರಾತ್ಮರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯೋ ಸಲ್ಲಲಿ. ಆಮೆನ್. ಕರ್ತರೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಇದ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರೆ, ನಾವು ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಆಮೆನ್. ಆಶೀರ್ವಾದವನ್ನು ಪಡೆಯುವ ಮೊದಲು ನಾವು ಒಂದು ಕಡೆಗೆ ನಮ್ಮ ಎಲ್ಲ ಕೋರಿಕೆಗಳನ್ನು ಸಮರ್ಪಿಸ್ತಾ ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ, ಯೇಸುವೆ ಸ್ತೋತ್ರ ವಂದನಾರದು. ಯೇಸುವೆ, ಹಿರಿಕಡಿಗಳಲ್ಲಿ ಸ್ವಾಮಿ ಯೇಸು ನಿಮ್ಮ ಪವಿತ್ರ ಆಶೀರ್ವಾದದ ಮೂಲಕ ಈ ಜಗತ್ತಿಗೆ ಬಿಡುಗಡೆಯನ್ನು ನೀಡಿರಿ. ಕೊರೋನಾ ರೋಗಗಳಿಂದ ಬಿಡುಗಡೆಯನ್ನು ನೀಡಿರಿ. ಕಷ್ಟಪಡುತ್ತಿರುವ ಜನರಿಗೆ ಬಿಡುಗಡೆಯನ್ನು ನೀಡಿರಿ ಸ್ವಾಮಿ. ಎಲ್ಲ ಕಷ್ಟದಿಂದ ಕೆಟ್ಟ ಶಕ್ತಿಗಳಿಂದ ನಮ್ಮೆಲ್ಲರ ಬಿಡುಗಡೆ ನೀಡಿರಿ ಸ್ವಾಮಿ. ಪ್ರತಿಯೊಬ್ಬರ ಜೀವನದ ಕಣ್ಣೀರನ್ನು ಒರೆಸುತ್ತಾ ಸ್ವಾಮಿ ನೀವು ಸ್ಪರ್ಶಿದ್ರಿ. ಆ ನಿಮ್ಮ ದಿವ್ಯ ಸ್ಪರ್ಶದ ನಮ್ಮ ಪವಿತ್ರ ರಕ್ತದ ಸ್ಪರ್ಶದ ಮೂಲಕ ಎಲ್ಲ ಕಷ್ಟಗಳಿಂದ ಜನರಿಗೆ ಬಿಡುಗಡೆ ನೀಡಲ್ಪಡಲಿ. ಸೈತಾನ ಶಕ್ತಿಗಳಿಂದ, ಕೊರೋನಾ ಶಕ್ತಿಗಳಿಂದ ಬಿಡುಗಡೆ ನೀಡಲ್ಪಡಲಿ. ನಮ್ಮ ಪವಿತ್ರ ಶಕ್ತಿಯು ವಹಿಸಿಕೊಂಡಲ್ಲಿ, ಪವಿತ್ರ ಆತ್ಮನ ಶಕ್ತಿಯಿಂದ ಇಡೀ ಜಗತ್ತು ಆವರಿಸಿಕೊಂಡಲ್ಲಿ, ಪವಿತ್ರ ಶಕ್ತಿಯ ಮೂಲಕ ಸರ್ವ ಶಕ್ತಿಗಳ ಕರೋನಾ ಶಕ್ತಿಗಳ ಬಿಡುಗಡೆ ನೀಡಲಿ. ಯೇಸುವೆ ಸ್ತೋತ್ರ ವಂದನೆ ಆರಾಧನೆ ಯೋಚನೆ. ಹಾಲೆಲೂಯ, 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 ಹಾಲೆಲೂಯ. ಕಣ್ಣೀರಿಂದ ಪ್ರಾರ್ಥಿಸು, ಮಂಡಿಯೂರಿ ಪ್ರಾರ್ಥಿಸು, ಕರ್ತರೇಸು ಓಡಿ ಬರುವರು. ಕಣ್ಣೀರೆಲ್ಲ ಒರೆಸಿ ಬಿಡುವರು. ನಿನ್ನ ಕೈಯ ಹಿಡಿದು ನಿನ್ನ ಕಾಯುವರು. ನಿನ್ನ ಕಣ್ಣೀರೆಲ್ಲ ಒರೆಸಿ ಬಿಡುವರು. ನಿನ್ನ ಕೈಯ ಹಿಡಿದು ನಿನ್ನ ಕಾಯುವರು. ಸಹೋದರರೇ, ಪ್ರಾರ್ಥನೆಯಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು. ದೈವಿಕ ಅಮೃತ್ ಮೀಡಿಯಾ ನಾವು ಡಿವೈನ್ ವರ್ಡ್ TV ಇವರ ಮೂಲಕ, ಇವರ ಸಹಕಾರದಲ್ಲಿ ಈ ಪ್ರಾರ್ಥನಾ ಕೂಟವನ್ನು ಏರ್ಪಡಿಸಿದ್ದೇವೆ. ಈ ಸಂದರ್ಭದಲ್ಲಿ ಡಿವೈನ್ ವರ್ಡ್ ಇದರ ಮಾಲಕರಾದ ಶ್ರೀ ಸ್ಟೀಫನ್ ವಾಲ್ಟರ್ ಮೆಂಡಿಸ್ ಕುಟುಂಬದವರಿಗೂ ಹಾಗೂ ಈ ಕಾರ್ಯಕ್ರಮನ ಇವತ್ತು ಚಿತ್ರೀಕರಿಸಿ ಪ್ರಸಾರ ಮಾಡಿದಂಥ ಶ್ರೀ ಜೋಸ್ವಿನ್ ಇವರಿಗೆ ಹಾಗೂ ಇವತ್ತು ಸಂಗೀತಕ್ಕೆ ನೀಡಿದಂತಹ ಪ್ರಾರ್ಥನೆ ಸಹಕಾರ ನೀಡಿದಂಥ ಶ್ರೀ ಸೈಮನ್ ಪಾಯ್ಸ್ ಅವರಿಗೂ ನಮ್ಮೆಲ್ಲರ ನಾನು ಅಭಿನಂದಿಸ್ತೇನೆ. ಅವರಿಗೆ ಧನ್ಯವಾದಗಳನ್ನು ದೈವಿಕ ಅಮೃತ್ ಮೀಡಿಯಾದ ಪರವಾಗಿ ಅರ್ಪಿಸ್ತೇನೆ. ಬಜಾಲ್ ಚರ್ಚಿನಲ್ಲಿ ಏರ್ಪಡಿದಂಥ ಈ ಕಾರ್ಯಕ್ರಮಕ್ಕೆ ಸಂಧಿಸಿದಂಥ ಎಲ್ಲ ಧರ್ಮ ಕೇಂದ್ರದವರನ್ನು ಹಾಗೂ ಅವರೇ ಪ್ರಾರ್ಥಿಸ್ತಾರೆ. ಈ ಕಾರ್ಯಕ್ರಮ ಚರ್ಚೆಯಲ್ಲಿ ಏರ್ಪಡಿಸಿದ್ದೇವೆ. ಜನರಿಲ್ಲ, ಆದರೂ ಈ ಸಂದರ್ಭದಲ್ಲಿ
ನಾವು ಈ ಕಾರ್ಯಕ್ರಮವನ್ನು ನಿಮ್ಮ ಮನೆಗಳಲ್ಲಿ ನಾವು ಅನುಭವಿಸಲು ಇದನ್ನು ನಡೆಸಿದ್ದೇವೆ. ಸಹಕಾರ ಕೊಟ್ಟಂಥ ಎಲ್ರಿಗೂ ನಾವು ಧನ್ಯವಾದ ಅರ್ಪಿಸ್ತೇವೆ. ಶ್ರೀ ಥಾಮಸ್ ರಾಡ್ರಿಗಸ್ ಅವರಿಗೂ ಅಭಿನಂದನೆಗಳು. ಎಲ್ರಿಗೂ ಧನ್ಯವಾದಗಳು. ದೇವರು ನಿಮ್ಮನ್ನು ಅರಸಲಿ. ನಿಮ್ಮ ಪ್ರಾರ್ಥನಾ ಕೋರಿಕೆಗಳಿಗೆ ನಮ್ಮನ್ನು ಸಂಪರ್ಕಿಸಿ. ದೈವಿಕ ಅಮೃತ್ ಮೀಡಿಯಾ.